ನಮಸ್ತೆ ವೀಕ್ಷಕರೇ, ಕಲ್ಚರ್ ಕನ್ನಡಿ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತಿನ ಕಲ್ಚರ್ ಕನ್ನಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ವಿಶೇಷ ಅತಿಥಿಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಅದು ಈ ಒಂದು ವಿಶೇಷ ಸಂದರ್ಭದಲ್ಲಿ ಇವತ್ತಿನ ಏನು ವಿಶೇಷ ಸಂದರ್ಭ ಅಂತ ನಿಮಗೆ ಪ್ರಶ್ನೆ ಮೂಡ್ಬೋದು. ಇವತ್ತು ಉಡುಪಿಯ ಶ್ರೀ ಕೃಷ್ಣ ಮಠದ ಪರ್ಯಾಯ ಪೀಠಾಧ್ಯಕ್ಷರಾದಂಥ ಅಧೋಕ್ಷಜ ಮಠದ ಏನು ಪರ್ಯಾಯ ಪೀಠದಲ್ಲಿ ಪೇಜಾವರ ಶ್ರೀಗಳ ಅಭಯಸ್ಥದಿಂದ ಸಾಕಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಲಕ್ಷ ವೃಕ್ಷ ರಕ್ಷೆ ಅಂತಕ್ಕಂಥ ಏನು ಒಂದು ವಿಶೇಷವಾದ ಪರಿಸರ ಕಾರ್ಯಕ್ರಮವನ್ನು ಆಂದೋಲನವನ್ನು ಮಾಡ್ತಾ ಇದ್ದಾರೆ. ಈ ಆಂದೋಲನದಲ್ಲಿ ಅವರು ಮುಖ್ಯವಾಗಿ ಇವತ್ತು ಸಾಲುಮರದ ತಿಮ್ಮಕ್ಕನವರನ್ನ ಮತ್ತು ಹಾಸನ ಮೂಲದ ಚನ್ನರಾಯಪಟ್ಟಣದ ಸಾಲುಮರದ ಅಶೋಕ್ ಅವರನ್ನು ಪರಿಸರ ಸೇವೆಗಾಗಿ ಮತ್ತು ಸಾಮಾಜಿಕ ಸೇವೆಗಾಗಿ ಗೌರವಿಸಿ ದೂರದಿಂದ ಕರೆಸಿ ಸನ್ಮಾನ ಮಾಡಿ ಗೌರವಿಸಿ ಅವರ ಏನು ಸೇವೆಯನ್ನು ಕೊಡುಗೆಯನ್ನು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಗೌರವಿಸಿದ್ದಾರೆ. ಅಂತಹ ಅತಿಥಿಗಳಲ್ಲಿ ಇವತ್ತು ನಮ್ಮೊಟ್ಟಿಗಿದ್ದಾರೆ ಸಾಲುಮರದ ಅಶೋಕ್ ಅವರು. ಅವರನ್ನು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸಿ ಅವರ ಪರಿಚಯವನ್ನು ನಿಮಗೂ ಕೂಡ ಮಾಡಿಕೊಂಡು ಮೊದಲಿಗೆ ಅವ್ರನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಂಡು. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಚನ್ನರಾಯಪಟ್ಟಣದ ಸಾಲುಮರದ ಅಶೋಕ್ ಅವರು ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ. ಅವರನ್ನ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಸ್ವಾಗತ ಕೊಡ್ತಾ ಇದ್ದೇವೆ. ಸರ್, ಕಾರ್ಯಕ್ರಮದಲ್ಲಿ ತಮಗೆ ಮತ್ತೊಮ್ಮೆ ಪ್ರೀತಿಯಿಂದ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮಸ್ತೆ. ಹಾಗೆ ಸರ್, ಇವತ್ತು ನಮ್ಮ ದೂರದ ಹಾಸನದಿಂದ ಚನ್ನರಾಯಪಟ್ಟಣದಿಂದ ನಮ್ಮ ಉಡುಪಿಗೆ ಬಂದಿದ್ದೀರಿ. ಉಡುಪಿಯಲ್ಲಿ ಶ್ರೀಕೃಷ್ಣ ಮಠದ ಆಶೀರ್ವಾದವನ್ನು ಪಡೆದಿದ್ದೀರಿ. ಅದರೊಟ್ಟಿಗೆ ನಿಮ್ಮೊಟ್ಟಿಗೆ ಸಾಲುಮರದ ತಿಮ್ಮಕ್ಕ ಅವರು ಕೂಡ ಇವತ್ತು ಆಗಮಿಸಿ ಎಲ್ಲರಿಗೂ ನೀವೊಂದು ಸ್ಫೂರ್ತಿ, ಒಂದು ಪ್ರೇರಣೆಯನ್ನು, ಪರಿಸರ ಜಾಗೃತಿಯನ್ನು ಮೂಡಿಸಲಿಕ್ಕೆ ಒಂದು ಉಡುಪಿಯಲ್ಲಿ ಪರಿಸರದಲ್ಲಿ ಹೊಸ ರೀತಿಯಾದಂಥ ಒಂದು ಚುಮು ಮಳೆಯನ್ನೇ ಇವತ್ತು ನೀಡಿದಂಥ ಅನುಭವ ಆಯಿತು ನಮಗಂತೂ. ಇದೆಲ್ಲದಕ್ಕಿಂತ ಪ್ರೇರಣೆ ಆಗಿದ್ದು ನಿಮ್ಮ ಈ ಒಂದು 20-25 ವರ್ಷದ ಸಾಮಾಜಿಕ ಪ್ರಜ್ಞೆ, ಪರಿಸರ ಪ್ರಜ್ಞೆ ಅಂತಕ್ಕಂಥದ್ದು ನಾನು ಭಾವಿಸ್ತೇನೆ ಸರ್. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ವೀಕ್ಷಕರಿಗೆ ತಮ್ಮ ಸೇವೆಯ ಮತ್ತು ತಮ್ಮ ಪರಿಚಯವನ್ನು ನಾನು ಮಾಡಿಕೊಡ್ಲಿಕ್ಕೆ ಮೊದಲಿಗೆ ಇಷ್ಟಪಡ್ತೇನೆ. ಸರ್, ಈ ತಮ್ಮ ಪರಿಚಯವನ್ನು ತಮ್ಮ ಮೂಲಕವೇ ನಮ್ಮ ವೀಕ್ಷಕರಿಗೆ ಆಗಲಿ ಅಂತಕ್ಕಂಥದ್ದು ನನ್ನ ಭಾವನೆ. ತಾವು ಹಾಸನದಲ್ಲಿ ತಾವು ಯಾವ ರೀತಿ ಆರಂಭ ಮಾಡಿದ್ರಿ, ತಮ್ಮ ಒಂದು ಪುಟ್ಟ ಪರಿಚಯವನ್ನು ತಾವೇ ಮೊದಲಿಗೆ ಮಾಡಿಕೊಟ್ಬಿಡಿ ದಯವಿಟ್ಟು. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಅಶೋಕ್ ಅಂತ. ಚನ್ನರಾಯಪಟ್ಟಣ ಮೂಲತಃ ಕೃಷಿ ಕುಟುಂಬದಿಂದ ಬಂದಂಥವನು. ಸಹಜವಾಗಿಯೇ ಕೃಷಿ ಪ್ರಧಾನವಾದಂಥ ಕುಟುಂಬದಲ್ಲಿ ಬಂದಂಥವ್ರಿಗೆ ಪರಿಸರದ ಭೂಮಿಯ ಬಗ್ಗೆ ಸಹಜವಾಗಿಯೇ ಪ್ರೀತಿ ಬರುತ್ತೆ. ದೊಡ್ಡವರು ಅದಕ್ಕೆ ಹೇಳ್ತಾರೆ, ಬೆಳಗ್ಗೆದ್ದು ಯಾರ್ಯಾರ ನೆನೆಯ ಎಲ್ಲೋ ಜೀರಿಗೆ ಬೆಳೆಯುವ ಈ ಭೂಮಿ ತಾಯಿನ ನೆನೆ ಅಂತಂದರೆ ಯಾರು ನೆನೆಯಬೇಕು ಮೊದಲು ಅಂದರೆ ನಮಗೆಲ್ಲ ಅನ್ನವನ್ನು ಕೊಡುವಂಥ, ನಮ್ಮ ಎಲ್ಲವನ್ನು ಕೊಡುವಂಥ ಈ ಭೂಮಿಯನ್ನು, ಈ ಪ್ರಕೃತಿಯನ್ನು, ಈ ಮಣ್ಣನ್ನು, ಕಾಡನ್ನು, ಈ ಬೆಟ್ಟಗಳನ್ನು ಪೂಜಿಸುವುದು, ಪ್ರೀತಿಸುವುದು ಕೃಷಿ ಕುಟುಂಬಗಳಲ್ಲಿ ಸಹಜವಾದಂಥ ಕ್ರಿಯೆ. ನಮಗೂ ಅಷ್ಟೇ ಪ್ರಕೃತಿಯ ಬಗ್ಗೆ, ಭೂಮಿಯ ಬಗ್ಗೆ ಎಲ್ಲೋ ಒಂದು ಕಡೆ ನಮ್ಮ ಮೂಲತಃ ನಮ್ಮ ರಕ್ತದಲ್ಲೇ ಅದೆಲ್ಲ ಬಂದುಬಿಟ್ಟಿದೆ ಅಂತ ಅನ್ಕೋತೀನಿ ನಾನಾದರೂ ಕೂಡ. ಖಂಡಿತ. ಎಸ್ ವೀಕ್ಷಕರೇ, ಸ್ವತಃ ಅವ್ರ ಬಾಯಿಂದಲೇ ಅವರ ಪರಿಚಯವನ್ನು ಅವರು ಸಂಕ್ಷಿಪ್ತವಾಗಿ ಮಾಡಿಕೊಟ್ರು. ಅವರು ಪರಿಚಯ ಮಾಡಿಕೊಂಡಂಥ ಸಂಕ್ಷಿಪ್ತತೆ ಇದೆ, ಅದಕ್ಕಿಂತ ವಿಶಾಲವಾದ ಸೇವೆ ಅವ್ರದ್ದಿದೆ. ಅದನ್ನು ಯಾಕಂದರೆ ಇವತ್ತಿನ ವಿದ್ಯಮಾನಗಳಲ್ಲಿ ಪರಿಸರದ ಬಗ್ಗೆ ಆಗ್ಬೋದು, ಸಾಮಾಜಿಕ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು ತೆರೆಮರೆಯ ಹಿನ್ನೆಲೆಯಲ್ಲಿ ಹೆಚ್ಚು ದುಡಿತಾ ಇರ್ತಾರೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅಶೋಕ್ ಸಾಲುಮರದವರು ಕೂಡ ಸಾಕಷ್ಟು ಸೇವೆಯನ್ನು ಈ ಪ್ರಕೃತಿಗೆ ಋಣಿಯಾಗುವಂತೆ, ಎಲ್ರಿಗೂ ಮಾದರಿಯಾಗುವಂತೆ ನೀಡಿದಂಥವರು. ಇವತ್ತೇನು ಸಾಲುಮರದ ತಿಮ್ಮಕ್ಕನವರು, ಸಾಲುಮರದ ಅಶೋಕ್ ಅಂತವರು ಇವತ್ತು ನಮಗೆಲ್ಲರಿಗೂ ಸ್ಫೂರ್ತಿಯಾಗಿ ಈ ಒಂದು ಎಲ್ಲೋ ಒಂದು ಕಡೆ ನಮ್ಮ ಪ್ರಕೃತಿ ನಾಶವಾಗ್ತಾ ಇದೆ, ಆಧುನಿಕತೆಯ ನಗರೀಕರಣದ ಭರಾಟೆಯಲ್ಲಿ ಅನ್ನೋ ಹಿನ್ನೆಲೆಯಲ್ಲಿ ಅಂತಹವರ ಸೇವೆ ನಮಗೆಲ್ಲ ಮಾದರಿ ಆಗ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅವರ ಒಂದಷ್ಟು ಚಟುವಟಿಕೆಗಳನ್ನು ನಾವೀಗ ಒಂದಷ್ಟು ಮಾತಾಡ್ತಾ ಹೋಗ್ತಕ್ಕಂಥದ್ದು. ಸರ್, ಮೊದಲಿಗೆ ತಮ್ಮ ಶಿಕ್ಷಣವನ್ನು ಪಡಿತಕ್ಕಂಥ ಹಂತದಿಂದ, ತಮ್ಮ ಬಾಲ್ಯದಿಂದಲೇ ನಾವು ಹೋಗೋಣ. ನಿಮಗೆ ಯಾಕೆ ಈ ಒಂದು ಸಾಂಸ್ಕೃತಿಕ ಆಸಕ್ತಿ, ಪರಿಸರದ ಹೆಚ್ಚಿನ ಆಸಕ್ತಿ ಮತ್ತು ಪ್ರೇರಣೆ ಎಲ್ಲಿಂದ ಬಂತು ಅಂತ? ನಾನು ಆಗಲೇ ಮುಂಚೆನೇ ಹೇಳಿದೆ, ನಮ್ಮದು ಮೊದಲು ಕೃಷಿ ಪ್ರಧಾನವಾದಂಥ ಕುಟುಂಬ, ಅದರಿಂದ ಸಹಜವಾಗಿ ಪರಿಸರದ ಬಗ್ಗೆ ಪ್ರೀತಿ ಬಂತು. ಜೊತೆಗೆ ನೀವೆಲ್ಲ ಮಲೆನಾಡಲ್ಲಿದ್ದೀರಾ, ಪ್ರಕೃತಿಯ ಮಡಿಲಲ್ಲಿ ಜೀವಿಸ್ತಾ ಇದ್ದೀರಾ, ಪರಿಸರದ ತಪ್ಪಲಲ್ಲಿ ತಾವೆಲ್ಲ ಇದ್ದೀರಾ. ತಮಗೆ ಮರಗಿಡದ ಬಗ್ಗೆ ಹೇಳಿದೆ ಅಷ್ಟೊಂದು ದೊಡ್ಡದಂತ ಅನ್ಸಲ್ಲ. ಆದರೆ ನಾವೆಲ್ಲ ಬಯಲು ಸೀಮೆಯಿಂದ ಬಂದಂಥವ್ರು. ಬಹುಶಃ ನಮ್ಮ ಬೆಲ್ಟ್ನಲ್ಲಿ ಎಲ್ಲಿ ನೋಡಿದ್ರು ಬರೀ ಬಯಲು ಸೀಮೆ, ಮಳೆ ಆಗೋದೇ ತುಂಬ ಕಡಿಮೆ. ಅಂಥ ಸಂದರ್ಭದಲ್ಲಿ ನಮಗಾದ್ರೂ ಕೂಡ ಅನ್ನಿಸ್ತು, ಪಕ್ಕದಲ್ಲೇ ನಮ್ಮ
ಪಶ್ಚಿಮ ಘಟ್ಟಗಳು, ನಮ್ಮ ಸಕಲೇಶ್ವರ ಬಾರ್ಡ್ರ್, ಮಲೆನಾಡು ಬಾರ್ಡ್ರಲ್ಲಿದ್ದೀವಿ ನಾವೆಲ್ಲ ಕೂಡ. ಅಲ್ಲೆಲ್ಲ ಅಷ್ಟೆಲ್ಲ ಪ್ರಕೃತಿ. ನಮ್ಮೂರಿನಲ್ಲಿ ನೀವು ಇಡೀ ಹುಡುಕಿದ್ರೆ ಅದು ಮರ ಸಿಗ್ತಿರಲ್ಲ ರಸ್ತೆಗಳಲ್ಲಿ, ಅಂಥ ಸ್ಥಿತಿ ನಮಗದು ಅನಿಸೋದು. ನಾವು ಹಾಸನಕ್ಕೆ ಸಕಲೇಶ್ವರಕ್ಕೆ ಹೋದಾಗ ಅಷ್ಟೆಲ್ಲ ಮರಗಳಿದೆ, ನಮ್ಮೂರಲ್ಲಿ ಯಾಕೆಲ್ಲ ಇರೋಲ್ಲಪ್ಪ ಅಂತ. ಅದು ಒಂದು ರೀತಿ ನಮ್ಮ ಬದುಕಿನಲ್ಲಿ ಏನಾದರೂ ಕೂಡ ನನಗೆ ಸ್ವಾಮಿ ವಿವೇಕಾನಂದ ಒಂದು ಮಾತು ಕೂಡ ಯಾವಾಗಲೂ ಕೂಡ ಜ್ಞಾಪಕ ಬರ್ತದೆ. ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳಿದ್ರೆ, ಏನನ್ನೂ ಸಾಧಿಸದೆ ತುಕ್ಕು ಹಿಡಿದು ಹೋಗೋಕ್ಕಿಂತ ಏನಾದರೂ ಸಾಧಿಸುತ್ತಾ ಸತ್ತು ಹೋಗೋದೇ ಮೇಲು. ಅಂದರೆ ಏನು ಕೂಡ ಒಂದು ಕಬ್ಬಣ ಬಿಸಾಕಿ ಏನು ಕೂಡ ಅದನ್ನ ಉಪಯೋಗಿಸದೆ ಹೋದರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ. ನಮ್ಮದೇನು ಅಷ್ಟೇ. ನನ್ನೆಲ್ಲ ಪ್ರೇಕ್ಷಕರಿಗೆ, ನನ್ನ ವೀಕ್ಷಕರಿಗೆ ಒಂದು ಮನವಿ, ನಾವೆಲ್ಲ ನೋಡ್ತಿರ್ತೀವಿ ಇವತ್ತಿನ ಮಕ್ಕಳಲ್ಲಿ ಒಂದು ಸಣ್ಣ ಏಟು ಹೊಡೆದ್ರೆ ಅಥವಾ ಅವ್ನಿಗೆ ಒಂಚೂರು ಜಾಸ್ತಿ ಕೆಲಸ ಮಾಡಿದ್ರೆ ನನ್ನ ಮಗ ಸಾವ್ದೋಗ್ತಾನೆ ಅಂತ. ಖಂಡಿತವಾಗಲೂ ಕೂಡ ಸಾವ್ದೋಗಲ್ಲ ಮಗ. ನಿಮ್ಮ ಮಗ ಕೆಲಸ ಮಾಡಿದಷ್ಟು ಕೂಡ ಅವನ ಆರೋಗ್ಯ ಚೆನ್ನಾಗುತ್ತೆ. ಇವತ್ತು ನಾವು ನಾನು ಆಗಲೇ ಹೇಳಿದೆ, ಒಂದು ಕಬ್ಬಣ ಹಂಗೆ ಬಿಸಾಕಿ ತುಕ್ಕಿಡ್ದು ಹೋಗುತ್ತೆ, ಅದೇ ಕಬ್ಬಣ ಬಳಸ್ತಾ ಇರಿ, ಅದು ಇನ್ನೂ ಕೂಡ ಹೊಳಪನ್ನ ಪಡೆಯುತ್ತದೆ, ಇನ್ನೂ ಕೂಡ ಶಾರ್ಪ್ ಆಗುತ್ತೆ. ಅದೇ ಥರ ನಮ್ಮ ಮಕ್ಕಳು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಅನುಭವಗಳನ್ನ ಪಡಿತಾರೆ. ಬದುಕಿನ ಕಷ್ಟ ಸುಖಗಳನ್ನು ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ಆ ಮಕ್ಕಳಿಗೆ ಬರುತ್ತೆ. ಅದರಿಂದ ಯಾವುದೇ ಮನುಷ್ಯನಾದರೂ ಕೂಡ ಏನು ಸುಮ್ಮನೆ ಇರಬಾರ್ದು, ಏನಾದರೂ ಕೂಡ ಈ ಬೇಕಂದರೆ ಬದುಕು ತುಂಬ ಶಾರ್ಟ್. ನನ್ನ ಲೈಫಲ್ಲಿ ನನ್ನ ಅನಿಸಿಕೆಯಲ್ಲಿ ನಾವೇನೋ 200-300 ವರ್ಷಗಳ ಕಾಲ ಬದುಕಲ್ಲ. ನಮ್ಮ ಬದುಕು ಕೂಡ ತುಂಬ ಶಾರ್ಟ್ ಇದೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಈ ಮನುಷ್ಯ ಜನ್ಮ ಅನ್ನೋದು ಅಪರೂಪವಾದ ಜನ್ಮ. ಪಂಪ ಒಂದು ಕಡೆ ಹೇಳ್ತಾನೆ, ಪಂಪ ಅವ್ನು ಹುಟ್ಟಿನವರು ಊರಿಗೆ ಏನೂ ಕೂಡ ನಾನು ಮಾಡಿಲ್ಲ ಅಂತ. ಮುಂದಿನ ಜನ್ಮ ಅದೇನಾದರೂ ಇದ್ದರೆ ಅದು ಬನವಾಸ ದೇಶದಲ್ಲೇ ಹುಟ್ಟುವಂಥ ಅವಕಾಶ ಕೊಡಪ್ಪ. ಬನವಾಸ ದೇಶದಲ್ಲಿ ಮನುಷ್ಯನಾಗಿದ್ದವ್ರ ಪರವಾಗಿಲ್ಲ, ಕೋಗಿಲೆ ಆಗಿದ್ರು ಕೂಡ ಹುಟ್ಟುವಂಥ ಶಕ್ತಿ. ಅಂದರೆ ನಾವು ಹುಟ್ಟಿದಂಥ ಊರಿಗೆ, ನಾವು ಬೆಳೆದಂಥ ಮಣ್ಣಿಗೆ, ನಮ್ಗೆ ಆಶ್ರಯ ಕೊಟ್ಟಂಥವ್ರಿಗೆ ಏನಾದರೂ ಕೂಡ ಬದುಕಿನಲ್ಲಿ ಎರಡು ಕೆಲಸನ ಒಳ್ಳೆ ಕೆಲಸ ಮಾಡಿ ಸಾಯಬೇಕು ಅನ್ನೋದು ನನ್ನ ದೃಷ್ಟಿ. ಅದಕ್ಕೆ ಯಾಕೆಂದರೆ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ ಬರೀ ಕತ್ತಲೆ ಅಂತ ಹೇಳ್ತಾರೆ ದೊಡ್ಡಲ್ಲ. ಅಂದರೆ ಬದುಕಲ್ಲಿ ಏನೂ ಇಲ್ಲ ಅದರಲ್ಲಿ. ಆದರೆ ನಾವು ಬದುಕಿ ಭೂಮಿಗೆ ಹುಟ್ಟಿದಕ್ಕೆ ಒಂದು ಸಣ್ಣ ನೆನಪನ್ನ ನೋಡಿ, ಒಂದು ತೆಂಗಿನ ಮರ ಅಟ್ಲೀಸ್ಟ್ ಒಂದು ಅದು ಗರಿ ಬಿದ್ದಾಗ ಅದನ್ನ ನೆನಪಿಗೆ ಒಂದು ಇದು ಮಾರ್ಕರ ಬಿಟ್ಟು ಹೋಗುತ್ತೆ. ಅಟ್ಲೀಸ್ಟ್ ನಾವು ಇಷ್ಟೆಲ್ಲ ಈ ಸಮಾಜದಿಂದ, ಈ ಪ್ರಕೃತಿಯಿಂದ ಎಲ್ಲವನ್ನ ಪಡೆದ ನಾವು ಪ್ರಕೃತಿಗಾಗಿ ಏನನ್ನ ಮಾಡಿದ್ದೀವಿ ಅಂತ ಕಣ್ಮುಚ್ಚಿ 2 ನಿಮಿಷ ಯೋಚನೆ ಮಾಡಿದ್ರೆ ಏನೂ ಕೂಡ ನಾವು ಮಾಡಿಲ್ಲ ಅಂತ ಅನಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಬದುಕಿನ ಅವಧಿಯಲ್ಲಿ ಕನಿಷ್ಠ 200 ಮರಗಳನ್ನು ಪ್ರತ್ಯಕ್ಷವಾಗಿ ಹೋಗಿ ಪರೋಕ್ಷವಾಗಿ ಕೊಲ್ತಾನೆ. ಅಂದರೆ ಅವ್ನು ಮರನೇ ಗರ್ಗಸ್ತಾನ ಕುಯ್ಬೇಕಾಗಿಲ್ಲ. ಅವ್ನು ಬಳಸೋಂಥ ಪೇಪರು, ನನ್ನ ಹತ್ರ ಪೇಪರ್, ಈ ಪೇಪರ್ ಎಲ್ಲಿಂದ ಬಂದಿದ್ದು? ಮರದಿಂದ ಬಂದು. ನಾನು ಹಾಕೋ ಬಟ್ಟೆ ಅಲ್ಲಿಂದ ಬಂದಿದ್ದು ಮರದಿಂದ. ನಮ್ಮನೆ ಟೇಬಲ್ ಎಲ್ಲಿಂದ ಬಂದಿದ್ದು? ನಮ್ಮನೆ ಮ್ಯಾಚ್ ಬಾಕ್ಸ್ ಎಲ್ಲಿಂದ ಬಂದಿದ್ದು? ಅದರಿಂದ ನಾವು ಒಂದು ದೊಡ್ಡ ಜೋಕ್ ಅಂದರೆ, ನಾವು ಪೇಪರ್ ಬರೀತೀರಿ, ನಾವು ಮರಗಳನ್ನ ಕಟ್ ಮಾಡಬೇಡಿ ಅಂತ. ಆ ಮರದಿಂದ ತಯಾರು ಮಾಡಿದ ಪೇಪರ್ಲೇ ಬರಿತೀವಿ. ಅಂದರೆ ಇವತ್ತು ಬದುಕಿನಲ್ಲಿ ಮರ ಗಿಡಗಳು ಎಲ್ಲದಕ್ಕೂ ಬೇಕು, ಆದರೆ ಮರ ಗಿಡಗಳನ್ನ ಬೆಳೆಸುವಂಥವ್ರು ಯಾರೂ ಇಲ್ಲ. ಅದಕ್ಕೆ ನಾನು ನಮ್ಮ ಮರಗಳು ಬೆಳೆಸೋರಿಲ್ಲ. ಅದರಿಂದ ನಾನು ಹೇಳೋದಂದರೆ, ತನ್ನ ಬದುಕಿನ ಅವಧಿಯಲ್ಲಿ ನಾವು 200 ಮರಗಳನ್ನ ನಾಶ ಮಾಡೋ, ನಾವು ಅಟ್ಲೀಸ್ಟ್ ಈ ಭೂಮಿಗೆ, ಈ ಮಣ್ಣಿಗೆ ಅಟ್ಲೀಸ್ಟ್ ಒಂದು 10 ಮರಗಳನ್ನ ಹಾಕಿ ನಮ್ಮ ಆ ವೃಕ್ಷ ದೋಷದಿಂದ ನಾವೆಲ್ಲ ಕೂಡ ಪರಿಹರಿಸ್ಕೋಬೇಕಾಗಿದೆ. ಈ ವೃಕ್ಷ ಆಂದೋಲನ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಅಂತರ್ಜಲ ಕಡಿಮೆ ಆಗ್ತಾ ಇದೆ ಅಂತ. ಯಾಕೆ ಅಂತರ್ಜಲ ಕಡಿಮೆ ಆಗ್ತಾ ಇದೆ ಕಣ್ಮುಚ್ಚಿ ಯೋಚನೆ ಮಾಡಿದ್ರೆ, ಇವತ್ತು ಹಿಂದೆ ಎಲ್ಲ ಅದರಲ್ಲೂ ಕೂಡ ನೀವು ಪಶ್ಚಿಮ ಘಟ್ಟಗಳು 50-60% ಕಾಡಿತ್ತು. ಇವತ್ತಲ್ಲ, ಬ್ರಿಟಿಷರು ಹೋದಂಥ ಕಾಲದಲ್ಲಿ 50-60%. ನಮ್ಮಲ್ಲೆಲ್ಲ 30-35%ಗೆ ಭೂಮಿ ಸಮತೋಲನ ಆಗಿರ್ಬೇಕಾದ್ರೆ 35% ಆವ್ರೇಜ್ ಇರಬೇಕು. ಮೂರನೇ ಒಂದು ಭಾಗ ಅಂತೀವಿ. ಇವತ್ತು ನಮ್ಮಲ್ಲೆಲ್ಲ ಬಂದರೆ 10-12% ಅರಣ್ಯ ಇದೆ. ಈಗ ಬದುಕಿಗೆ ನಾವೆಲ್ಲವನ್ನ ಇವತ್ತು ನಮ್ಮ ಸುಖಕ್ಕೋಸ್ಕರ ಇಡೀ ಕಾಡನ್ನೇ ನಾಶ ಮಾಡ್ತಾ ಇದ್ದೀವಿ. ಬಹುಶಃ ಕಾಡುಗಳು ಮನುಷ್ಯನ ಶ್ವಾಸಕೋಶ ಇದ್ದಂತೆ. ಏನಾದರೂ ಕೂಡ ಕಾಡುಗಳು ನಾಶ ಆದರೆ ಬಹುಶಃ ಈ ಭೂಮಿಯೇ ನಾಶ ಆದಂತೆ ನನ್ನ ದೃಷ್ಟಿಯಲ್ಲಿ. ಅಂತರ್ಜಲ ಹೋಗುತ್ತೆ. ಇವತ್ತು ಕಾಡಿನಿಂದ, ಮರಗಳಿಂದ ನಾವು ಬಳಸುವಂಥ 100-50 ಪದಾರ್ಥಗಳು ಮರಗಳಿಂದಲೇ ಬರ್ತಾಯಿದೆ. ಅದರಿಂದ ವೃಕ್ಷವನ್ನು ಬೆಳೆಸಿ ಹೋಗುವಂಥ ಕೆಲಸ ನಮಗೆಲ್ಲ ಅವಶ್ಯಕತೆ. ಅದರಿಂದ ಮುಂದಿನ ತಲೆಮಾರಿಗೆ ಏನಾದರೂ ಕೂಡ ಒಳ್ಳೇದು ಬಿಟ್ಟು ಹೋಗ್ತೀವಿ ಅಂದರೆ, ಒಂದು ಒಳ್ಳೆ ಸುಂದರವಾದ ಪ್ರಕೃತಿಯನ್ನು, ಪರಿಸರವನ್ನು ಬಿಟ್ಟು ಹೋದರೆ ಬಹುಶಃ ಅದಕ್ಕಿಂತ ದೊಡ್ಡ ಕೊಡುಗೆ ಪ್ರಪಂಚಕ್ಕೆ ಕೊಟ್ಟದ್ದು ನಾವೇನು ಆಗಲ್ಲ ಅಂತ ನಾನಾದರೂ ಅನ್ಕೋತೀನಿ ಸರ್. ಖಂಡಿತ ಸರ್, ಖಂಡಿತ ಸರ್. ಹಾಗೆ ಈಗ ನಿಮ್ಮ ಪರಿಸರದ ಕಾಳಜಿಯಲ್ಲಿ ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ್ರಿ ಅಂತ? ನಾವು ಹೀಗೆ ರಸ್ತೆ ಬದಿಗಳೆಲ್ಲ ಗಿಡಗಳನ್ನ ನೆಡ್ತಾ ಬಂದು, ಆಮೇಲೆ ನಾವು ಹೆಚ್ಚು ಆಲದ ಕಂಬಗಳನ್ನ ಹಾಕ್ತೇವೆ. ಇವತ್ತೆಲ್ಲ ನೋಡಿ ಎಂಥ ದುರ್ದೈವ ನಮ್ಮ ದೇಶ ಅಂದರೆ, ಈ ದೇಶದ ನೋಡಿ ಈ ದೇಶೀಯ ತಳಿಗಳಂಥ ಬೇವು, ಹೊಂಗೆ ಇವು 10 ನೀವು ಇದು ಕೊಡೋಂಥ ಏರ್ಕೂಲ್ ಕೊಡೋಂಥ ಇದನ್ನು ಒಂದು ಹೊಂಗೆ ಮರ, ಒಂದು ಬೇವಿನ ಮರ ಕೊಡುತ್ತೆ. ಇವತ್ತು ಆಕ್ಸಿಜನ್ ಕೊಡುತ್ತೆ. ನೋಡಿ
ಬೇವಿನಿಂದ ಬರುವಂಥ ಪ್ರತಿಯೊಂದು ಎಲೆಯಿಂದ, ಕಾಂಡದಿಂದ, ಬೀಜದಿಂದ ಎಲ್ಲವೂ ಕೂಡ ಔಷಧೀಯ ಗುಣ ಹೊಂದಿದೆ. ಹೊಂಗೆ ಅಷ್ಟೇ, ಅದರಿಂದ ಬೀಜದಿಂದ ಇವತ್ತು ನಾವೆಲ್ಲ ಕೂಡ ಪೆಟ್ರೋಲ್ಗೆ ಪರ್ಯಾಯವಾಗಿ ಹೊಂಗೆ ಬೀಜವನ್ನು ನಾವು ಇಂಧನವನ್ನು ಪಡಿತಾ ಇದ್ದೀವಿ. ಇವತ್ತು ಅಷ್ಟೆಲ್ಲ ಉಪಯೋಗ ಇದೆ. ಆದರೆ ನೋಡಿ, ಅಲ್ಲೇ ನೀವು ಕರ್ನಾಟಕದ ಅಥವಾ ದೇಶದ ಯಾವುದೇ ಮೂಲೆಗೆ ಹೋಗಿ ಇವತ್ತು ಕಾಡುಗಳು ಗುಣತೋಪುಗಳನ್ನ ನಿರ್ಮಾಣ ಮಾಡ್ತಾರೆ. ಯಾವುದರಿಂದ ನಿರ್ಮಾಣ ಮಾಡ್ತಾರೆ ಅಂದರೆ ಆಸ್ಟ್ರೇಲಿಯಾ ದೇಶದಿಂದ ಬಂದಂಥ ಅಕೇಶಿಯಾ ನೀಲಗಿರಿ ಮರಗಳಿಂದ ಇವತ್ತು ಅರಣ್ಯಗಳನ್ನ ಬೆಳೆಸ್ತಾ ಇದ್ದಾರೆ. ಈ ಸಂಸ್ಕೃತಿಯನ್ನು, ಈ ಭೂಮಿಗೆ, ಈ ಮಣ್ಣಿನ ಇಂದ ಹುಟ್ಟಿದಂಥ ಬೇವಾಗಲಿ, ಹಳಸಾಗಲಿ, ನೇರಳೆ ಮರ ಆಗಲಿ, ಗೋಣಿ ಮರ ಆಗಲಿ, ಮತ್ತು ಅರಳಿ ಮರ ಆಗಲಿ, ನೋಡಿ ಅರಳಿ ಮರ 1 ಗಂಟೆಗೆ 2250 kg ಇಂಗಾಲ ಡೈಆಕ್ಸೈಡ್ನ ಪ್ರಕೃತಿ ತೆಗೆದುಕೊಳ್ಳುತ್ತೆ. 1850 kg ಒಂದು ಸಮೃದ್ಧಿಯಾಗಿ ಬೆಳೆದಿರುವಂಥ ಒಂದು ಅರಳಿ ಮರ 1850 kg ಆಮ್ಲಜನಕನ ರಿಲೀಸ್ ಮಾಡುತ್ತೆ. ಇಷ್ಟೆಲ್ಲ ನಾವು ಕೊಡುವಂಥ ಪ್ರಕೃತಿಯನ್ನು, ಗಿಡ ಮರಗಳನ್ನ ಎಷ್ಟು ಪ್ರೀತಿಸಿದ್ದೀವಿ, ನಾವು ಅದಕ್ಕೆ ಏನು ಕೊಟ್ಟಿದ್ದೀವಿ. ಇವತ್ತು ಮೆಟ್ರೋಪಾಲಿಟನ್ ನಗರಗಳಲ್ಲಿ 1 kg ಆಕ್ಸಿಜನ್ ಅಂತ ಸಾವಿರಾರು ರೂಪಾಯಿಗಳನ್ನ ಕೊಡ್ತಾರೆ. ಇವತ್ತು 1 ಗಂಟೆಗೆ 1850 kg ಆಮ್ಲಜನಕ ಕೊಡುವಂಥ ಒಂದು ಮರವನ್ನು ಕಣ್ಮುಚ್ಚಿ ಕಣ್ಬಿಡೋದ್ರಲ್ಲಿ ಬಿಟ್ಟು ಇವತ್ತು ಹೇಳ್ತಾರೆ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಪರಿಸರ ಎರಡೂ ಜೊತೆಗಿರಬೇಕು. ಇವತ್ತು ಪ್ರತಿನಿತ್ಯ ಅಭಿವೃದ್ಧಿ ಹೆಸರಿನಲ್ಲಿ ಲಕ್ಷಾಂತರ ಮರಗಳ ಮರಣ ಹೋಮವನ್ನು ನಾವೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಅದನ್ನು ಮೌನ ಪ್ರೇಕ್ಷಕರಾಗಿ ನೋಡ್ತಾ ಇದ್ದೀವಿ. ಆದರೂ ಕೂಡ ಇವತ್ತು ರಸ್ತೆಗಳನ್ನ ವೈಡನ್ ಮಾಡ್ತೀವಿ ಅಂತ ಹೇಳ್ತಾರೆ, ರಸ್ತೆಗಳನ್ನ ಅಗಲೀಕರಣ ಮಾಡ್ತೀವಿ ಅಂತ. ಆ್ಯಕ್ಚುಲಿ ಒಂದು ಸಾರಿ ಅಗಲೀಕರಣ ಮಾಡಿದ್ರೆ ಈ ಕಡೆಯಿಂದ 5 ಅಡಿ ಮಾಡ್ತಾರೆ, ಆ ಕಡೆಯಿಂದ 5 ಅಡಿ ಮಾಡ್ತಾರೆ. 20 ಅಡಿ ದೂರದಲ್ಲಿರೋಂಥ ಮರನ ಸಾಮೂಹಿಕವಾಗಿ ನಮ್ಮ ಚನ್ನರಾಯಪಟ್ಟಣದ ಅರಸಿಕೆ ನಾವು ಕೂಡ ಎಲ್ಲ ಪ್ರತಿಭಟನೆ ಮಾಡಿದ್ವು. ಅದು ಆ್ಯಕ್ಚುಲಿ ಇವ್ರು ಮಾಡಿದ 5 ಅಡಿ ಈ ಕಡೆ 5 ಅಡಿ ರಸ್ತೆನ ಅಗಲೀಕರಣ ಮಾಡಿದ್ರು. 20 ಅಡಿ ದೂರದಲ್ಲಿರೋ ಮರ ಸಾಮೂಹಿಕ ಅಲ್ಲಿ ಹತ್ತಿರದಲ್ಲಿರೋಂಥ ಮರ ಕಡ್ದಾದರೆ ಟೆಂಡರ್ ಕರೆದು ಒಂದೇ ಸರಿ ಒಂದು 10 ಕಿಲೋಮೀಟ್ರ್ ಮರಗಳು ಏನು ಬರುತ್ತೆ ಎಲ್ಲ ಕಡ್ದಾಕ್ತಾರೆ. ಅದರಿಂದ ಇವತ್ತು ದೊಡ್ಡ ಸ್ಥಾನದಲ್ಲಿ ಕೂತಿರೋರು ಚಿಂತನೆ ಮಾಡಬೇಕು. ಒಂದು ಮರವನ್ನು ಕಣ್ಮುಚ್ಚಿ ಬಿಡೋದ್ರೊಳಗೆ ಕಡ್ದಾಕ್ಬೋದು. ಆದರೆ ಒಂದು ವೃಕ್ಷವನ್ನು ಏಳಿಸೋದಕ್ಕೆ ಎಷ್ಟು ಶ್ರಮ ಇದೆ, ಎಷ್ಟು ಸಾವಿರ ಜನಕ್ಕೆ ಅದೊಂದು ಅನುಕೂಲ ಇದೆ. ಮತ್ತು ಒಂದು ಮರಕ್ಕೂ ಒಂದು ಪಕ್ಷಿಗೂ ಭಾವನಾತ್ಮಕವಾದ ಸಂಬಂಧ ಇದೆ. ಒಂದು ಮರವನ್ನು ಕಡಿದ್ರೆ ಆ ಮರವನ್ನು ಪ್ರೀತಿಸಿದಂಥ, ಆ ಮರದಲ್ಲೇ ವಾಸ ಮಾಡ್ತಿದ್ದಂಥ ಪಕ್ಷಿಗಳಿರ್ಬೋದು, ದುಂಬಿಗಳಿರ್ಬೋದು, ಕೋಗಿಲೆಗಳು ಇವೆಲ್ಲವೂ ಕೂಡ ಆಶ್ರಯ ಇಲ್ದಂಗೆ ಆಗುತ್ತೆ. ಅದರಿಂದ ಒಂದು ಮರವನ್ನು ಕಡಿಬೇಕಾದ್ರೆ ನಾವು 10 ಸಾರಿ ಯೋಚನೆ ಮಾಡಬೇಕು. ನಾನೊಬ್ಬ ಬದುಕಿದ್ರೆ ಸಾಲದು, ಇಡೀ ಮಾನವ ಸರಪಳಿ ಏನಿದೆ ಅವು ಬದುಕಬೇಕು ಅಲ್ವಾ, ನಮ್ಮ ಇಲಿನೂ ಬದುಕಬೇಕು, ಹದ್ದು ಬದುಕಬೇಕು. ಆದರೆ ಯಾವುದೇ ಈ ಆಹಾರ ಸರಪಳಿ ಎಲ್ಲೋ ಒಂದು ಕಡೆ ಯಾವುದಾರ ಒಂದು ಲೋಪ ಆದರೆ ಈ ಜೀವ ಜಗತ್ತಿಗೆ ಹಾನಿ ಆಗ್ತದೆ. ಅದರಿಂದ ಇವತ್ತು ಎಲ್ಲವೂ ಉಳಿಬೇಕು. ಅದರಿಂದ ಈ ನೆಲದ ಮಣ್ಣಿನ ಮರಗಳಂಥ ಆಲ, ಗೋಣಿ, ಬಸಿರಿ, ಇಪ್ಪೆ ಇಂಥ ಮರಗಳನ್ನ ಪಕ್ಷಿ ಸಂಕುಲ ಕೂಡ ಬದುಕುತ್ತೆ. ಇವತ್ತು ಕೀಟಗಳು ನೋಡಿ, 100ಕ್ಕೆ 90% ಕೀಟಗಳು ಮನುಷ್ಯನಿಗೆ ಮಿತ್ರ. 10% ಕೀಟಗಳು ಮಾತ್ರ ಇವತ್ತು ಕಾಂಡ ಕೊರೆಯ ರೋಗ ಇವೆಲ್ಲ ಬರ್ತಾ ಇದೆ. ಆದರೆ 10% ಆ ಕೀಟಗಳನ್ನ ಕೊಲ್ಲಕ್ಕೆ ಇವತ್ತು ಎಷ್ಟು ಒಂದು ವರ್ಷಕ್ಕೆ ಸಾವಿರಾರು ಲಕ್ಷಾಂತರ ಟನ್ಗಳಷ್ಟು ಕ್ರಿಮಿನಾಶಕಗಳನ್ನ ಬಳಸ್ತಾ ಇದ್ದೀವಿ. ಇವತ್ತು ಎಂಡೋಸಲ್ಫರ್ ಅಂತ ಇವತ್ತು ಎಂಡೋಸಲ್ಫರ್ನ ಅಮೆರಿಕ ನಿಷೇಧ ಮಾಡಿದೆ. ನಮ್ಮ ದೇಶದಲ್ಲಿ ಇವತ್ತು ನೀವು ಕೇರಳದಿಂದ ಬಂದಂಥ ಏನು ಶುಂಠಿ ಬೆಳೆಗಾರರು ಹೊಡೆಯೋದೇ ಎಂಡೋಸಲ್ಫರ್ನ ನೀರನ್ನ ಕೊಡುವಂಥ ಅದು ಗಾಳಿಯಲ್ಲಿ ಸೇವನೆ ಮಾಡೋದಿಲ್ಲ. ಅದನ್ನ ಜಮೀನಿಂದ ಬಂದು ನೀರು ಕುಡಿದ್ರೆ ಆಗಲಿ, ಅದು ಗಾಳಿ ಸೇವನೆ ಮಾಡಿದೆ ಆದರೆ പക്ഷേ ಈ ಜನ್ರೇಷನ್ ಮುಂದಿನ ಜನ್ರೇಷನ್ ಬರುವಂಥ DNA ಮೂಲಕ ಅದು ಮುಂದಿನ ತಲೆಮಾರಲ್ಲಿ ಕೂಡ ಅಂಗವಿಕಲತೆಯನ್ನು ಉಂಟು ಮಾಡ್ತದೆ. ಅದರಿಂದ ನಾವು ಎಲ್ಲೋ ಒಂದು ಕಡೆ 5% ಕೀಟಗಳನ್ನ ಕೊಲ್ಲಕ್ಕೆ ಇವತ್ತು ನಮ್ಮ ಬದುಕಿಗೆ ನಾವು ತಿನ್ನುವ ಆಹಾರ ವಿಷ ಆಗಿದೆ, ನಾವು ನಡೆಯುವ ಭೂಮಿ ವಿಷ ಆಗಿದೆ, ನಾವು ಸೇವಿಸುವಂಥ ಗಾಳಿ ವಿಷ ಆಗಿದೆ, ಕುಡಿಯುವ ನೀರು ವಿಷ ಆಗಿದೆ. ಇವತ್ತು ಎಲ್ಲವನ್ನು ನಾವೆಲ್ಲ ವಿಷದ ಮೂಲಕ ವಿಷವಾಗಿ ನಾವು ಅದನ್ನು ತಾಯಿ ಎದೆಯಾಲು ಕೂಡ ಇವತ್ತು ವಿಷ ಆಗಿ ಪರಿಣಮಿಸಿದೆ. ಅದರಿಂದ ನಾವೆಲ್ಲ ಮುಂದಿನ ತಲೆಮಾರಿಗೆ ಒಳ್ಳೇದು ಹೋಗಬೇಕು ಅಂದರೆ, ಬಿಟ್ಟು ಹೋಗಬೇಕು ಅಂದರೆ ಸುಂದರವಾದ ಪ್ರಕೃತಿಯನ್ನು ಬಿಟ್ಟು ಹೋಗಬೇಕು. ಅದೇ ನಾನೆಲ್ಲ ಆತ್ಮೀಯರಿಗೆ ಅದೇ ಹೇಳುವಂಥದ್ದು, ಎಷ್ಟು ಸಾಧ್ಯ ಅಷ್ಟು ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಾನು ಏನು ಮಾಡಿದೆ ಈ ಭೂಮಿಗೆ, ನಾನು ಈ ಪ್ರಕೃತಿಗೆ ಏನು ಮಾಡಿದೆ, ಈ ಮಣ್ಣಿಗೆ ಏನು ಮಾಡಿದೆ, ಎಲ್ಲವನ್ನ ಕೊಟ್ಟಂಥ ಪ್ರಕೃತಿಯಿಂದ ನಾನು ಎಲ್ಲ ತೊಗೊಂಡಿದ್ದೀನಿ, ನಾನೇನು ಮಾಡಿದೆ ಅಂತ ಕಣ್ಮುಚ್ಚಿ ಯೋಚನೆ ಮಾಡಿದ್ರೆ ನಾವು ಏನು ಮಾಡಿದೆ ಅನ್ನೋ ಬಗ್ಗೆ ನಮ್ಗೆ ಕಲ್ಪನೆ ಬರುತ್ತೆ. ಅದರಿಂದ ನಾವೆಲ್ಲ ಪ್ರತಿಯೊಬ್ಬ ಮನುಷ್ಯನು ಕೂಡ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಭೂಮಿಗೆ, ಮಣ್ಣಿಗೆ ಏನೋ 2 ಒಳ್ಳೆ ಕೆಲಸ ಮಾಡೋದ್ರೆ ಅದು ಅವನು ಅವನ ಜೀವಿತ ಅವಧಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋದಂಥ ಆತ್ಮತೃಪ್ತಿ ಕೂಡ ಅವನಿಗಾಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಎಸ್ ಸರ್, ಖಂಡಿತ ನಿಮ್ಮ ಎಲ್ಲ ವಿಚಾರಗಳು ಬಹಳ ಗಂಭೀರವಾದಂಥ ವಿಷಯ ವಸ್ತುವನ್ನು ಒಳಗೊಂಡಿದೆ. ಅದರಲ್ಲಿ ಎಲ್ಲರ ಬದ್ಧತೆ ಮತ್ತು ಜವಾಬ್ದಾರಿ ಬಹಳ ಮುಖ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಅದು ಎಷ್ಟು ಜನ ಇದನ್ನು ಪಾಲಿಸ್ತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿಬಿಟ್ಟಿದೆ ಇವತ್ತು. ಹಾಗಾಗಿ ಇವತ್ತು ಅಲ್ಲೊಬ್ಬರು ಇಲ್ಲೊಬ್ಬರು ಈ ರೀತಿಯಾದಂಥ ಒಂದು ಚಳುವಳಿಯನ್ನು ಏನು ಸಾಮಾಜಿಕವಾಗಿ
ಪರಿಸರ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೀವು ಕೂಡ ಪ್ರಮುಖರಾಗಿ ಇವತ್ತು ಗುರುತಿಸ್ಕೊಂಡಿದ್ದು ತುಂಬ ಶ್ಲಾಘನೆ ಮಾಡ್ತಕ್ಕಂಥ ವಿಚಾರ. ಸರ್, ಖಂಡಿತ ನಿಮ್ಮ ಚಟುವಟಿಕೆಗಳ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಇವತ್ತು ಸಾಲು ಮರದ ಅಶೋಕ್ ಅವರು ಪರಿಸರ ಕ್ರಾಂತಿಗೆ ನಾಂದಿ ಹಾಡಿದಂಥವರು. ಸಾಮಾಜಿಕ ಚಳುವಳಿಯನ್ನು ಮಾಡ್ತಾ ಸಾಮಾಜಿಕ ಸಾಕಷ್ಟು ಚಟುವಟಿಕೆಗಳನ್ನು, ಮಕ್ಕಳ ಸಾಹಿತ್ಯ ಮತ್ತು ಸಂಸ್ಕೃತಿ, ಹೀಗೆ ಪರಿಸರ, ಇವರು ಸಮಷ್ಟಿ ದೃಷ್ಟಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದಂಥವರು. ಅವರು ಇದುವರೆಗೂ ತಮಗೆ ಪರಿಸರ ಜಾಗೃತಿಯ ಬಗ್ಗೆ ಮತ್ತು ಪ್ರಕೃತಿಯ ತಮ್ಮ ಒಡನಾಟದ ಬಗ್ಗೆ ತಮ್ಮ ಸಾಕಷ್ಟು ವಿಚಾರಗಳನ್ನು ನೀಡಿದರು. ಇವರ ಈ ಇನ್ನಷ್ಟು ವಿಚಾರಗಳನ್ನು ಕೇಳೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಕಲ್ಚರ್ ಕನ್ನಡಿ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಏನು ಸಂದರ್ಶನದಲ್ಲಿ ಅತಿಥಿಯಾಗಿ ಪಾಲ್ಗೊಂಡಿರ್ತಕ್ಕಂಥ ಸಾಲು ಮರದ ಅಶೋಕ್ ರವರ ವಿಶೇಷ ಸಂದರ್ಶನದಲ್ಲಿ ನಾವಿದ್ದೇವೆ. ಅವರ ಮತ್ತಷ್ಟು ವಿಚಾರಗಳನ್ನು ಈಗ ತಿಳಿದುಕೊಳ್ಳಲು ಅಣಿಯಾಗೋಣ. ಸರ್, ಈಗ ಬಹಳ ಮುಖ್ಯವಾಗಿ ನಿಮ್ಮ ಗಮನಕ್ಕೆ ಬಂದಂತೆ ಇವತ್ತು ಕ್ರಿಮಿನಾಶಕ ಆಯಿತು, ಮತ್ತು ತಾವು ಮಾಡತಕ್ಕಂಥ ಈ ದೇಶೀಯ ತಳಿಗಳ ಸಸಿಗಳ ಒಂದು ನೆಡುವಿಕೆ ಆಗಿರ್ಬೋದು, ಅದನ್ನು ಬೆಳೆಸ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಈಗ ನಿಮ್ಮ ಒಂದು ಸಾರಥ್ಯದಲ್ಲಿ ಈ ಹಾಸನದಲ್ಲಿ, ಚನ್ನರಾಯಪಟ್ಟಣದಲ್ಲಿ ಯಾವ ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ್ರಿ ಅಂತಕ್ಕಂಥದ್ದು? ಚನ್ನರಾಯಪಟ್ಟಣದಲ್ಲಿ ಒಂದು ಸ್ನೇಹ ಬಳಗ ಅನ್ನೋದನ್ನು ನಾನು ನನ್ನ ಸ್ನೇಹಿತ ಗೆಳೆಯ ಪ್ರಕಾಶ್ ಅಂತ ಇದ್ದಾರೆ, ಅವರು ಸೇರಿ ಒಂದು ಇದು ಮಾಡಿದವು, ಸ್ನೇಹ ಬಳಗ ಅಂತ ಒಂದು ಕಟ್ಟದು. ಮತ್ತು ಒಂದು ಭೂಮಿಯ ಬಗ್ಗೆ ಕೆಲಸ ಮಾಡೋಕ್ಕೆ ಭೂಮಿ ಉಳಿಸಿ ಆಂದೋಲನ ಅಂತ ಮಾಡೋದು. ಭೂಮಿ ಉಳಿಸಿ ಆಂದೋಲನ. ಪ್ರಕಾಶ್ ಜೈನು, ಲಕ್ಷ್ಮೀನಾರಾಯಣ ಗುಪ್ತಾ ಅಂತಿದ್ದಾರೆಲ್ಲ ಸಹಕಾರದೊಂದಿಗೆ ನಾನು ಸ್ನೇಹ ಬಳಗವನ್ನು ಪ್ರಾರಂಭ ಮಾಡಿ ಕಳೆದ 35 ವರ್ಷಗಳಿಂದ ಸಾವಿರಾರು ಜನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ದೇಶೀಯ ಕಲೆಗಳನ್ನ ಬಿಂಬಿಸುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ. ಹೌದು, ನಮ್ಮೂರ ಹಬ್ಬ ಅಂತ ಒಂದು ಕಾರ್ಯಕ್ರಮ ಮಾಡಿ ದೇಶೀಯ ಕಲೆಗಳಂತ, ನೀವು ನಮ್ಮ ದೇಶೀಯ ಕಲೆಗಳು ಉಳಿಬೇಕು. ಇವತ್ತು ಕೆಲವು ಕಡೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳು, ಅದರಲ್ಲೂ ಕೂಡ ನಿಮ್ಮ ಎಲೆಕ್ಟ್ರಾನಿಕ್ಸ್ ಮೀಡಿಯಾದವರು ಇವತ್ತೇನಾಗಿದೆ ಅಂದರೆ ನಮಗೆ ಗೊತ್ತಿಲ್ಲ ಹಾಗೆ ನಮ್ಮನ್ನು ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಬೆಳೆಸ್ಬಿಟ್ಟಿದ್ದಾರೆ. ಇವತ್ತು ಇವತ್ತೇನಾಗಿದೆ, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ಜಾನಪದ ಶೈಲಿಯ ನಮ್ಮ ಕಂಸಾಳೆ ಇರ್ಬೋದು, ರಂಗನ ಕುಣಿತ ಇರ್ಬೋದು, ಇಂಥದ್ದು ಕಲಿಸ್ತಾರೆ, ಯಾರು ಹೋಗಿ ರೆಡಿ ಇಲ್ಲ. ಇವತ್ತೇನಾದರೂ ವೆಸ್ಟರ್ನ್ ಡ್ಯಾನ್ಸ್ನ ಮ್ಯೂಸಿಕ್ ಹಂಗೆ ಕುಣಿಯೋದಕ್ಕಷ್ಟೇ ಇವತ್ತು ಸೀಮಿತ ಆಗ್ತದೆ. ಅಂದರೆ ನಮ್ಮ ಸಂಸ್ಕೃತಿಯನ್ನು ನಾವೇ ಎಲ್ಲೋ ಒಂದು ಕಡೆ, ಅದಕ್ಕೆ ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಪ್ರಪಂಚದ ಎಲ್ಲ ಸಂಸ್ಕೃತಿಗಳನ್ನ ಪ್ರೀತಿಸು, ಆದರೆ ನಿನ್ನ ಸಂಸ್ಕೃತಿಯಲ್ಲಿ ಜೀವಿಸು ಅಂತ ಮಾತಾಡೋದ್ರಿಂದ ನಾವೆಲ್ಲವನ್ನೂ ಪ್ರೀತಿಸಬೇಕು. ಅದರಿಂದ ಇವ ಪಾಶ್ಚಿಮಾತ್ಯ ಸಂಸ್ಕೃತಿ ಒಳ್ಳೆಯದನ್ನು ಸ್ವೀಕಾರ ಮಾಡೋಣ, ಆದರೆ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಹೋಗಬಾರ್ದು. ಅದರಿಂದ ನಮ್ಮ ಈ ದೇಶೀಯ ಕಲೆಗಳನ್ನ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಇವನ್ನು ಮಕ್ಕಳಿಗೆ ನಾವು ಈಗ ಚೆಂಡಿದಾಂಡು ಆಡೋದಿರ್ಬೋದು, ಗೋಲಿ ಆಡೋದಿರ್ಬೋದು, ಲಗೋರಿ ಆಡೋದಿರ್ಬೋದು, ಇವೆಲ್ಲ ಕೂಡ ಮೈ ಮನಗಳಿಗೆ ಎಕ್ಸರ್ಸೈಸ್ ಆಗುವಂಥ ಆಟಗಳು. ಇವತ್ತೇನಾಗಿದೆ, ಮಕ್ಕಳೆಲ್ಲ ಟಿ ವಿ ಮುಂದೆ ಕೂತ್ಕೊಂಡು ಕಾರ್ಟನ್ಗಳನ್ನ ನೋಡ್ತಾರೆ. ಬಹುಶಃ ಅವ್ರಿಗೆ ಯಾವ ಎಕ್ಸರ್ಸೈಸು ಆಗಲ್ಲ, ಅದೇ ಲಗೋರಿ ಆಡಲಿ ಅವ್ನಿಗೆ ಗುರಿ ಹಿಡಿಯೋದನ್ನು ಕಲಿಸುತ್ತೆ. ಅದರಿಂದ ನಾವು ತಾಯಂದಿರಿಗಳು ಅಂತ ಹೇಳಿದ್ರೆ, ನಿಮ್ಮ ಮಗ ಏನು ಸಾವ್ದೋಗಲ್ಲ, ನಾವು ಮೈ ಮನಗಳನ್ನು ಇವತ್ತು ಎಕ್ಸೈಸ್ ಆದಂಗೆ ಆಗುತ್ತೆ. ದೇಶೀಯ ಕಲೆಗಳನ್ನ ಉಳಿಸೋ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ವೇದಿಕೆಯಿಂದ ಇವತ್ತು ನಂದಿತಾ ಅಂತ ಸಿನಿಮಾಕ್ಕೆ ಹಿನ್ನೆಲೆಗೆ ಹಾಕಿದ್ರು, ಅವ್ರು ನಮ್ಮ ವೇದಿಕೆಯಲ್ಲಿ ಆಡಿ ಕಲಿತು. ಚಂದ್ರಪಟ್ಟಣ ಭಾಳಷ್ಟು ಜನ ಕಲಾವಿದರು, ಕೋಟೆ ನಾಗರಾಜ್ ಅಂತಿದ್ದಾರೆ, ಮಿಲಿಟರಿ, ಇವರೆಲ್ಲ ಕೂಡ ನಮ್ಮ ವೇದಿಕೆಯಿಂದ ಬಂದಂಥವ್ರು. ಭಾಳಷ್ಟು ಸಾವಿರಾರು ಯುವ ಪ್ರತಿಭೆಗಳಿಗೆ ಅವಕಾಶವನ್ನು ಒಂದಲ್ಲ ಎರಡು ನೂರಾರು ವಿಚಾರಗಳಲ್ಲಿ ನಾವು ವೇದಿಕೆಯನ್ನು ಕಲ್ಪಿಸಿದ್ವಿ ಚನ್ನರಾಯಪಟ್ಟಣದಲ್ಲಿ. ಅದರಿಂದ ನಮ್ಮ ದೇಶೀಯ ಕಲೆಗಳನ್ನ ಉಳಿಯೋ ರೀತಿಯಲ್ಲಿ ಇವತ್ತು ರಂಗನ ಕುಣಿತ ಇರ್ಬೋದು, ಕಂಸಾಳೆ ಇರ್ಬೋದು, ಈ ಕಲೆಗಳನ್ನ ಉಳಿಸೋ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಮಾಡಿ ಇದನ್ನು ಕೂಡ ಕೆಲಸವನ್ನು ಮಾಡ್ತಾಯಿದ್ವಿ. ಮತ್ತು ಭೂಮಿ ಉಳಿಸಿ ಆಂದೋಲನ ಅಂತ ಹೇಳಿದೆ, ಭೂಮಿ ಉಳಿಸಿ ಆಂದೋಲನದ ವತಿಯಿಂದ ನಾವು ಪ್ರತಿ ಭಾನುವಾರ ಒಂದು ಗಂಟೆಗಳ ಕಾಲ ಭಾನುವಾರ ಅದಕ್ಕೋಸ್ಕರ ವಿನಿಯೋಗ ಮಾಡ್ತೀವಿ. ಪರಿಸರದ ಬಗ್ಗೆ ಆಸಕ್ತಿ ಇರುವಂಥವ್ರು, ಇಲ್ಲೆಲ್ಲ ಗಿಡ ಹಾಕೋವಂಥದ್ದು, ಗಿಡ ಪಾತಿ ಮಾಡೋವಂಥದ್ದು, ಅಟ್ಲೀಸ್ಟ್ ಅವೇರ್ನೆಸ್ನ ಜನರಲ್ಲಿ ಈ ಪ್ರಕೃತಿಯ ಬಗ್ಗೆ, ಈ ಭೂಮಿಯ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಪ್ಲಾಸ್ಟಿಕ್ಕನ್ನು ಎಷ್ಟು ಸಾಧ್ಯ ಅಷ್ಟು ಅವಾಯ್ಡ್ ಮಾಡಲಿಕ್ಕೆ, ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಬಳಸ್ತೀವಿ. ಇವತ್ತು ನೋಡಿ, ನಾನೋದ ಪ್ಲಾಸ್ಟಿಕ್ ಎಷ್ಟು ಮಣ್ಣು ತೆಗೀರಿ, ಇವತ್ತು ಎಲ್ಲಿ ನೋಡೋದು ಪ್ಲಾಸ್ಟಿಕ್ ಕರಗಲ್ಲ. ಪ್ಲಾಸ್ಟಿಕ್ನ ಒಬ್ಬ ವ್ಯಕ್ತಿ ಒಂದು ಅಂಗಡಿಗೆ ಹೋದರೆ
ಅವನು ತರಕಾರಿ ಅಂಗಡಿಗೆ ಹೋದ್ರೆ ಒಂದು ಪ್ಲಾಸ್ಟಿಕ್ ಕೊಡ್ತಾನೆ, ಹೌದು. ಹೂವಿನ ಅಂಗಡಿಗೆ ಹೋದ್ರೆ ಒಂದು ಪ್ಲಾಸ್ಟಿಕ್ ಕೊಡ್ತಾನೆ, ಹೌದು. ಒಂದು ದಿನಸಿ ಅಂಗಡಿಗೆ ಹೋದ್ರೆ ಒಂದು ಪ್ಲಾಸ್ಟಿಕ್ ಕೊಡ್ತಾನೆ, ಹಣ್ಣು ತೊಗೊಂಡ್ರೆ ಹಣ್ಣು ಅಂಗಡಿ ಒಂದು ಪ್ಲಾಸ್ಟಿಕ್ ಕೊಡ್ತಾನೆ. ನೋಡಿ, ಪ್ರತಿದಿನ ಒಬ್ಬ ವ್ಯಕ್ತಿ 25-30 ಪ್ಲಾಸ್ಟಿಕ್ನೇ ಇಟ್ಕೊಂಡ್ ಬರ್ತಾನೆ ಹೌದು, ಹೌದು. ಅಲ್ವಾ. ಒಂದು ಬ್ಯಾಗ್, ನಾವೆಲ್ಲ ಕೂಡ ಸಾವಿರಾರು ಬ್ಯಾಗ್ ಜನಗಳಿಗೆ ಕೊಟ್ಟು ಅಟ್ಲೀಸ್ಟ್ ಬ್ಯಾಗ್ಗಳನ್ನ ಬಳಸಿ, ಬಟ್ಟೆ ಬ್ಯಾಗನ್ನ ಅಂತೇಳಿ ಅಂತ ಅಂದರೆ ನಾನು ಹೇಳೋದು, ನಾವೆಲ್ಲ ಹೇಳೋದ್ಕಿಂತ ನಮ್ಮ ಮನಸ್ಸುಗಳಲ್ಲಿ ಇದ್ರ ಬಗ್ಗೆ ಭಾವನೆಗಳು ಹುಟ್ಟಬೇಕು. ಅದರಿಂದ ಏನಾಗುತ್ತೆ, ಪರಿಸರಕ್ಕೆ ಏನಾಗ್ತಾ ಇದೆ, ಹಾನಿ ಆಗ್ತಾ ಇದೆ, ಅದರಿಂದ ಏನಾಗ್ತಾ ಇದೆ, ಅದನ್ನು ನಾವು ಏನೋ ಅಟ್ಲೀಸ್ಟ್ ಬದಲಾವಣೆ ಮಾಡಲಿಕ್ಕೆ ನಾವೆಲ್ಲ. ಯಾಕೆಂದರೆ ಸರ್ಕಾರ ಹೇಳಿದ ತಕ್ಷಣ ಜನ ಬದಲಾವಣೆ ಆಗಲ್ಲ. ಅಂದರೆ ಅದು ನನ್ನ ದೃಷ್ಟಿಲಿ ಮನೆಗಳಲ್ಲಿ ನಾವೇ ಕೂಡ ಪರಿವರ್ತನೆ ಮಾಡ್ಕೋಬೇಕು. ನನ್ನಿಂದ ಇಷ್ಟೆಲ್ಲ ಹಾಳಾಗ್ತಾ ಇದೆಯಲ್ಲ ಪರಿಸರಕ್ಕೆ, ಅಟ್ಲೀಸ್ಟ್ ನಾನು ಏನಕ್ಕೆ ಮಾಡ್ತೀನಿ ಅಂತ ಪ್ರತಿದಿನ ನಾವು ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ ಪರಿಸರ ಉಳಿಯುತ್ತೆ ನನ್ನ ದೃಷ್ಟಿಯಲ್ಲಿ. ಆ ದೃಷ್ಟಿಯಲ್ಲಿ ನಾವೆಲ್ಲ ಕೂಡ ಮತ್ತೆ ನಾನು ಹೇಳೋದು ಎಳೆಯ ಚೇತನಗಳಿದಾರಲ್ಲ ಅವರ ಮನಸ್ಸುಗಳನ್ನ ಬದಲಾವಣೆ ಮಾಡಬೇಕು. ನಾವು ಅದಕ್ಕೆ ಪ್ರತಿ ವರ್ಷ ನಾವು ನನ್ನ ತೋಟದಲ್ಲಿ ಸುಮಾರು 40,000 ಗಿಡಗಳನ್ನ ಬೆಳಿತೀವಿ. ಪ್ರತಿ ವರ್ಷ ಉಚಿತವಾಗಿ ಕೊಡ್ತೀವಿ ಶಾಲಾ ಕಾಲೇಜುಗಳಿಗೆ, ಮಕ್ಕಳುಗಳಿಗೆ. ಪ್ರತಿ ವರ್ಷ 40,000 ಹೆಚ್ಚು ಸಸಿಗಳನ್ನು ಉಚಿತವಾಗಿ ನಮ್ಮ ತೋಟದಲ್ಲೇ ಬೆಳೆದು ಫ್ರೀಯಾಗಿ ಕೊಡ್ತೀವಿ. ನೋಡಿ, ಒಂದು ಗಿಡ ಬೆಳಿಲಿಕ್ಕೆ 5/8 ಅಲ್ಲಿ ನಂಬಲ್ಲ, ನಮ್ಗೆ ಒಂದು 50 ಪೈಸೆಯಿಂದ ₹1 ಬೀಳುತ್ತೆ ಖರ್ಚು. ಇವತ್ತು ಅದೇ ಬಾಗಲ್ಲಿ ಬೆಳೆದಂಥದ್ದನ್ನ ನೀವು ದಾಸವಾಳ ಅಂಗಡಿಗೆ ಹೋಗಿ ಕೇಳೋರು ₹40 ಕೊಡಿ ಅಂತಾರೆ. ನೀವೇ ನಿಮ್ಮ ಮನೇಲಿ ಒಂದು ಪ್ಲಾಸ್ಟಿಕ್ ಕವರ್ ತಂದು ಅಲ್ಲೇ ಗಿಡ ಬೆಳೆಸ್ಬೋದು. ನಾವೆಲ್ಲ ನರ್ಸರಿಗಳಲ್ಲಿ ನಿಮ್ಮ ಮನೆಗಳಲ್ಲಿ 10 ಪಾಟ್ 20 ಪಾಟ್ ನೀರು ಹಾಕಿ ಕಳ್ತೀರ. ನಮ್ಮ ತೋಟದಲ್ಲಿ ನರ್ಸರಿಗೆ ನಾವು ಪ್ರತಿದಿನ 40,000 ಗಿಡಕ್ಕೆ ನೀರು ಹಾಕ್ತೀವಿ. ಒಂದು ದಿನ ನೀರು ಹಾಕ್ತಾ ಹೋದರೆ ಒಣಗೋಗುತ್ತೆ. ಅದರಿಂದ ಅನ್ನೋದು ಏನೋ ಅಟ್ಲೀಸ್ಟ್ ನಿಮ್ಮ ಮನೆ RCC ಜಾಗ ಇದೆ, ಅಲ್ಲೇ ಬೆಳ್ಕೊಳ್ಳಿ. 10 ಗಿಡ ಪಾಟಲ್ಲಿ ಹಾಕೊಂಡು, ಖಾಲಿ ಚೀಲ ಇದೆ, ಚೀಲನ ಸಿಮೆಂಟ್ ಚೆನ್ನ ಎಸಿಬೇಡಿ, ಅದರಲ್ಲೇ ಒಂದು ಮಣ್ಣು ಹಾಕ್ಬಿಟ್ಟು ಗಿಡ ಬೆಳಿಬೋದು. RCCಲಿ ನೀವು ಒಳ್ಳೆ ಆಕ್ಸಿಜನ್, ನೀವು ಫ್ರೆಶ್ ಆಕ್ಸಿಜನ್ ನೀವೇ ಸೇವಿಸ್ದಂಗೆ ಆಗುತ್ತೆ. ಅದರಿಂದ ನಾವು ನನ್ನ ಜೀವನ ನಾನು ನನ್ನ ಸ್ನೇಹಿತ ಪ್ರಕಾಶ್ ಇವರೆಲ್ಲ ನಾವೆಲ್ಲ ನಮ್ಮ ಬದುಕಲ್ಲಿ ನಮ್ಮ ಮನೆ ಯಾವುದೇ ಶುಭ ಸಮಾರಂಭ ನಡೆದ್ರು, ನನ್ನ ಮನೇಲಿ ಇವತ್ತು ಕೂಡ ಯುಗಾದಿ ಹಬ್ಬ ಮಾಡ್ತೀವಿ. ಯುಗಾದಿ ಹಬ್ಬದ ದಿವಸ ನಮ್ಮ ತೋಟದಲ್ಲಿ ಒಂದು ಗಿಡ ಹಾಕಿದ್ರೆ ನಮ್ಗೆ ಸಮಾಧಾನ. ನಾನೆಲ್ಲ ಯುವ ಮಿತ್ರರಿಗೆ, ವಿದ್ಯಾರ್ಥಿಗಳಿಗೆ ನಾನು ಹೇಳೋದಂದರೆ, ನಿಮ್ಮ ಬರ್ತಡೇಗಳ ಕೇಕ್ ಕಟ್ ಮಾಡಿ ನೀವು ಬರ್ತಡೇ ಆಚರಣೆ ಮಾಡಬೇಡಿ. ಅದ್ರ ಬದಲು ಈ ಸುಂದರವಾದ ಪ್ರಕೃತಿಗೆ ಒಂದು ಗಿಡ ನೆಟ್ಟರೆ, ನೋಡಿ, 1 ವರ್ಷ ನಾವು ಗಿಡ ನೆಟ್ಟರೆ 100 ವರ್ಷ ನಮ್ಮನ್ನು ಕಾಯುತ್ತೆ ಒಂದು ಗಿಡ. ನಾವು ಒಂದೇ ವರ್ಷ ನೀರು ಹಾಕಿದ್ರೆ ಸಾಕು. 1 ವರ್ಷ ನೀರು ಹಾಕಿದರೆ 100 ವರ್ಷ ನಮ್ಮ ಬದುಕಿಗೆ ಎಷ್ಟು ಸಾವಿರ, ಅದು ಲೆಕ್ಕ ಮಾಡ್ಲಿಕ್ಕೆ ಆಗಲ್ಲ. ಒಂದು ಸಮೃದ್ಧವಾಗಿ ಬೆಳೆದಂಥ ಮರ ಕೊಡುವಂಥ ಆಕ್ಸಿಜನ್ ಲೆಕ್ಕ ಹಾಕೋಕ್ಕಲ್ಲ, ಅದು ಇಂಗಾಲ ಡೈಆಕ್ಸೈಡ್ ನೀರು ಕಳೋದು ಅದನ್ನ ಲೆಕ್ಕ ಹಾಕೋಕ್ಕಾಗಲ್ಲ. ಅದರಿಂದ ನಾವು ಎಷ್ಟೆಲ್ಲ ಪ್ರಕೃತಿಗೆ ಕೊಟ್ಟಂತಾಗುತ್ತೆ. ಅದು ನಿಮ್ಮ ಮನೆ ಶುಭ ಸಮಾರಂಭವನ್ನು, ಹುಟ್ಟಿದ ಹಬ್ಬವನ್ನು ಗಿಡ ನೆಡುವುದರ ಮೂಲಕ ಆಚರಣೆ ಮಾಡದೆ ಈ ಸುಂದರವಾದ ಪ್ರಕೃತಿಗೆ ನಿಮ್ಮ ಕೊಡುಗೆಯನ್ನು ಕೊಟ್ಟಂತಾಗುತ್ತೆ. ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ, ವೀಕ್ಷಕರಲ್ಲಿ ವಿನಂತಿ, ನಿಮ್ಮ ಮಕ್ಕಳ ಬರ್ತಡೇನ ದಯಮಾಡಿ ಕೇಕ್ ಕಟ್ ಮಾಡಿ ಆಚರಣೆ ಮಾಡಬೇಡಿ. ಈ ಸುಂದರವಾದ ಪ್ರಕೃತಿಗೆ ನಾವು ಏನಾದರೂ ಕೊಟ್ಟೋಗ್ತೀವಿ ಅನ್ನೋದು ಯೋಚನೆ ಮಾಡಿ ಅವತ್ತೊಂದು ಗಿಡ ನೆಡೋದ್ರ ಮೂಲಕ ನೀವು ನಿಮ್ಮ ಮಗನ ಬರ್ತಡೇನ ಇವತ್ತು ಕೂಡ ನಾವು ಬುಡಕಟ್ಟು ಜನಾಂಗ ವಾಸ ಮಾಡ್ತಿರೋದು ಆಫ್ರಿಕಾ ಕಾಡುಗಳಿರ್ಬೋದು, ನಮ್ಮಲ್ಲೇ ಎಲ್ಲಿ ಬುಡಕಟ್ಟು ಜನಾಂಗ ವಾಸ ಮಾಡ್ತಾರೋ ಅವರೆಲ್ಲ ಇವತ್ತು ಕೂಡ ಒಂದು ಮಗು ಹುಟ್ಟಿದ್ರೆ ಒಂದು ಗಿಡ ಹಾಕ್ತಾರಂತೆ. ಆ ಗಿಡವನ್ನ ರಕ್ಷಣೆ ಮಾಡ್ತಾರಂತೆ. ಆ ಗಿಡ ಏನೋ ಆದ್ರೆ ನನ್ನ ಮಗುಗೆ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಅಂತ ತನ್ನ ಮಗು ಸಾಕ್ತಂಗೆ ಆ ಗಿಡವನ್ನ ಸಾಕ್ತಾರಂತೆ. ಅಂದ್ರೆ ಪ್ರಕೃತಿಯ ಜೊತೆಗೆ ನಮ್ಮ ಹಿರಿಯರಲ್ಲಿ ಅಷ್ಟು ಉತ್ಕಟವಾದಂಥ ಪ್ರೀತಿ ವಾತ್ಸಲ್ಯನ ಇಟ್ಕೊಂಡಿದ್ರು. ಪ್ರಕೃತಿ ಹಾಳಾದ್ರೆ ನಾವೆಲ್ಲ ಹಾಳಾಗ್ತೀವಿ. ಅದರಿಂದ ಪ್ರಕೃತಿ ಮಾತ್ರ ನಾವು ಉಳಿಸ್ಬೇಕು ಅನ್ನೋ ನಿಕಟವಾದಂಥ ಆ ಭಾವನೆ ಹಿಂದಿನಲ್ಲಿತ್ತು. ಅದರಿಂದ ನೋಡಿ, ಅವರೆಲ್ಲ ಸುಖದ ಸಮೃದ್ಧವಾದ ಬದುಕಿದ್ರು ಅವರೆಲ್ಲ ಕೂಡ. ಇವತ್ತೆಲ್ಲ ನಾವೆಲ್ಲ ನೂರಾರು ರೋಗಗಳಿಂದ ಬಳಲ್ತಾ ಇದೀವಿ. ಯಾಕೆಂದರೆ ನಾವು ಬಳಸ್ಕೊಳ್ತಾ ಇರೋದು ಪರಿಸರವನ್ನು ನಾಶ ಮಾಡೋ ರೀತಿ ನಮ್ಮ ವ್ಯಕ್ತಿತ್ವವನ್ನು ಬಳಸ್ಕೊತಾ ಇದೀವಿ. ಅದರಿಂದ ನಾವೆಲ್ಲ ಎಷ್ಟು ಸಾಧ್ಯ ಅಷ್ಟು ಬರೀ ಮಾತಾಡೋದ್ರ ಬದಲು ನಮ್ಮ ಬದುಕಿನಲ್ಲಿ ಅಟ್ಲೀಸ್ಟ್ ಒಂದು 10 ಗಿಡಗಳನ್ನು ಹಾಕೋದ್ರ ಮೂಲಕ ನಮ್ಮ ಬದುಕನ್ನ ಸಾರ್ಥಕ ಮಾಡ್ಕೊಂಡಂಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಹೋಗೋಣ ಹೇಳೋದನ್ನ ಮಾತನ್ನ ಹೇಳಕ್ಕೆ ಬಯಸ್ತೀನಿ ಸರ್. ಎಸ್ ಸರ್, ಖಂಡಿತ ಸರ್, ಸಾಕಷ್ಟು ವಿಚಾರಗಳನ್ನು ಹೇಳ್ತೀರಿ. ಈ ಹಿನ್ನೆಲೆಯಲ್ಲಿ ನೀವು ಸ್ವಲ್ಪ ಸಾಹಿತ್ಯದಲ್ಲೂ ಆಸಕ್ತರು ವಿಶೇಷವಾಗಿ, ಮತ್ತು ಸಾಹಿತ್ಯ ಪರಿಷತ್ತು ನಿಮ್ಮದೇ ಆದ ರೀತಿ ರೂಪುರೇಷೆಯನ್ನು ಮಾಡಿಕೊಂಡು ಅದರಲ್ಲೂ ಸುಮಾರು ಚಟುವಟಿಕೆಗಳನ್ನು ಮಾಡಿದ್ದೀರಿ. ಯಾವ್ಯಾವ ಚಟುವಟಿಕೆಗಳನ್ನು ಮಾಡ್ತಾ ಬಂದ್ರಿ? ಚನ್ನರಾಯಪಟ್ಟಣದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಮಕ್ಕಳ ಸಾಹಿತ್ಯ ಪರಿಷತ್ ಇಲ್ಲ. ನಾವು ಮಕ್ಕಳಿಗಾಗಿ ಏನಾದ್ರು ಮಾಡಬೇಕು. ಈ ಮುಂದಿನ ಭವಿಷ್ಯ ದೊಡ್ಡವ್ರಿಗೆ ಹೇಳೋಕ್ಕಾಗಲ್ಲ, ಅವ್ರು ನಮ್ಮನ್ನು ಅನುಕರಣೆ ಮಾಡೋಕ್ಕೆ ರೆಡಿ ಇಲ್ಲ ಇವಾಗ. ಅದರಿಂದ ಎಲ್ಲೋ ಒಂದು ಕಡೆ ಮಕ್ಕಳು ಮುಂದಿನ ದೇಶದ ಈ ಅಡಿಗಲ್ಲು ಮಕ್ಕಳೇ ಇವತ್ತು. ಆ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ತುಂಬಬೇಕು ಅಂತ
ನಾನು ನಮ್ಮ ಸ್ನೇಹಿತ ಪ್ರಕಾಶ್ ಜೈನು, ಗುಪ್ತಾ ಅವರು ಎಲ್ಲ ಸೇರ್ಕೊಂಡು, ಸಿದ್ದೇಶ್ ಅಂತ ಇವರೆಲ್ಲ ಸೇರ್ಕೊಂಡು ಏನಾದ್ರು ಮಕ್ಕಳಿಗಾಗಿ ಏನಾರು ಮಾಡಬೇಕು ಅನ್ನೋ ತುಣಿತ ಅಮಿತ ನಮ್ಮ ಮನಸ್ಸಿನಲ್ಲಿ ಹುಟ್ಟಿ ನಾವು ಒಂದು ಮಕ್ಕಳ ಸಾಹಿತ್ಯ ಪರಿಷತ್ ಅಂತ ರಾಜ್ಯ ಮಟ್ಟದ ಸಂಸ್ಥೆನ ಸ್ಥಾಪನೆ ಮಾಡಿದ್ವಿ ಚನ್ನರಾಯಪಟ್ಟಣದಲ್ಲಿ. ಅದ್ರ ಮೂಲಕ ಕಮ್ಮಟಗಳನ್ನ ಮಾಡ್ತಾ ಇದ್ದೀನಿ. ನಾನು ಹೇಳೋ ಮಕ್ಕಳುಗಳಲ್ಲಿ ಸೃಜನಶೀಲತೆಯನ್ನು ಬೆಳೆಸಬೇಕು, ಕ್ರಿಯಾಶೀಲ ಭಾವನೆಯನ್ನು ಬೆಳೆಸಬೇಕು, ಅವರಲ್ಲಿ ಎಲ್ಲೋ ಒಂದು ಕಡೆ ಸಾಹಿತ್ಯದ ಬಗ್ಗೆ ಪ್ರೀತಿ ಪ್ರೇಮವನ್ನು ಹುಟ್ಟಾಕಬೇಕು ಅನ್ನೋದು ನಮ್ಮ ನಿಲುವು. ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ಕಮ್ಮಟಗಳನ್ನ ಮಾಡಿದ್ದೀವಿ, ಕವಿಗೋಷ್ಠಿಗಳನ್ನ, ಕಥೆ ಹೇಳುವಂಥದ್ದು ಮಕ್ಕಳಲ್ಲಿ. ಕಥೆ ಹೇಳುವ ಪ್ರವೃತ್ತಿ ನಾಶನೇ ಆಗೋಗಿದೆ ಇವತ್ತೆಲ್ಲ. ಇವತ್ತು ಆ ಕಥೆ ಹೇಳುವಂಥ ಮಕ್ಕಳಲ್ಲಿ ಭಾವನೆಗಳನ್ನ ಬೆಳೆಸಲಿಕ್ಕೆ, ಕವನಗಳನ್ನ, ಸ್ವೈರಿತ್ಯ ಕವನಗಳನ್ನ ಬರೆಯೋದು, ಹಲವಾರು ಕಮ್ಮಟಗಳನ್ನ ಇವುಗಳ ಬಗ್ಗೆ ಮಾಡಿ ಅವ್ರಿಗೆ ತರಬೇತಿನ ಕೊಟ್ಟಿದ್ದೀವಿ. ಖಂಡಿತ ಖಂಡಿತ. ಮತ್ತೆ ಒಂದು ಸಮ್ಮೇಳನ ಕೂಡ ಮಾಡಿದ್ರು ಅಷ್ಟೇ, ತುಂಬಾ ಅದ್ಭುತವಾದಂಥ ಸಮ್ಮೇಳನ ನಮ್ಮ ಚಂದ್ರಶೇಖರ್ ಕಂಬಾರ್ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದು ಬಂದು ನಮ್ಮ ಜೊತೆ ಇದ್ದು ಭಾಳ ಎಲ್ಲೋ ಒಂದು ಕಡೆ ನಾನು ಆ ಮಕ್ಕಳಲ್ಲಿ ನಾವು ಈ ಕಮ್ಮಟಗಳನ್ನ ಮಾಡಿದ್ಮೇಲೆ ಒಂದೊಂದು ಶಾಲೆಯಲ್ಲಿ 50-60 ಮಕ್ಕಳು 100 ಮಕ್ಕಳು ಕವನಗಳನ್ನ ಬರೆಯೋಕ್ಕೆ ಶುರು ಮಾಡಿದೆ. ನಮಗೆಲ್ಲೋ ಒಂದು ಆ ಮಕ್ಕಳಲ್ಲಿ ಎಷ್ಟು ಅಗಾಧವಾದಂಥ ಪ್ರತಿಭೆ ಇದೆ, ಅದನ್ನು ನಾವೆಲ್ಲೋ ಕಡೆ ಆ ಪ್ರತಿಭೆನ ಗುರುತಿಸ್ತಾ ಇಲ್ಲ, ನಾವು ಆ ಮಕ್ಕಳಿಗೆ ಅವಕಾಶನ ಕೊಟ್ಟಿಲ್ಲ. ಎಲ್ಲೋ ಪ್ರತಿಭೆ ಅಲ್ಲೇ ಕಮರಿ ಹೋಗ್ತಾ ಇದೆ ಅಂತ ನಾನಾದರೂ ಅನ್ಕೋತೀನಿ. ಆ ಕಮರಿ ಹೋಗ್ತಾ ಇರುವಂಥ ಪ್ರತಿಭೆನ ಹೊರ ಹಾಕ್ಲಿಕ್ಕೆ ಮಕ್ಕಳ ಸಾಹಿತ್ಯ ಪರಿಷತ್ ಅಂತ ಮನೆ ಕವಿಗೋಷ್ಠಿ ಅಂತ ಮಾಡ್ತಾ ಇದ್ವಿ, ಶಾಲೆಗೊಂದು ಕಾರ್ಯಕ್ರಮ ಅಂತ ಮಾಡ್ತಾ ಇದ್ವಿ. ಈ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಕಡೆ ಈ ಮಕ್ಕಳ ಸಾಹಿತ್ಯ ಪರಿಷತ್ತನ್ನ ಬೆಳೆಸಬೇಕು ಅನ್ನೋದು ನಮ್ಮೆಲ್ಲರ ಉತ್ಕಟವಾದಂಥ ಆಕಾಂಕ್ಷೆಯಾಗಿದೆ. ಆದರೆ ನನ್ನ ದೃಷ್ಟಿ ಮಕ್ಕಳಲ್ಲಿ ಬದಲಾವಣೆನ ತರಬೇಕು, ಮಕ್ಕಳಲ್ಲಿ ಸಹಜವಾದ ಪ್ರೀತಿನ ಬೆಳೆಸಬೇಕು, ಮಕ್ಕಳಲ್ಲಿ ದೇಶಪ್ರೇಮವನ್ನು ಬೆಳೆಸಬೇಕು. ಇವತ್ತೆಲ್ಲ ಒಂದು ಕಡೆ ವಯಸ್ಸಾದಂಥವ್ರು ನಾವು ಹೇಳಲಿಕ್ಕೆ ಆಗಲ್ಲ, ಮಕ್ಕಳಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲೇ ದೇಶ ಪ್ರೇಮ ತುಂಬ್ತಾ ಇಲ್ಲ, ತಾಯಿ ಬಗ್ಗೆ ಪ್ರೀತಿ ಇಲ್ಲ. ನೋಡಿ, ಅನಾಥಾಶ್ರಮಗಳು ಹುಡ್ತಾ ಇದೆ, ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಇಲ್ಲ, ತಂದೆ ತಾಯಿಗಳ ಬಗ್ಗೆ. ಹೌದು, ಎಂಥ ಸ್ಥಿತಿ. ತಂದೆ ತಾಯಿಗಳು ಅಷ್ಟೆಲ್ಲ ಪ್ರೀತಿ ವಾಸ್ತವ್ಯ ಕಟ್ಟಿದಂಥ ತಂದೆ ತಾಯಿಗಳನ್ನ ಇವತ್ತು ವಯಸ್ಸಾದ ತಕ್ಷಣ ಮರಿತೀವಿ. ಆ ತಂದೆ ತಾಯಿಗಳು ಕೊಡುವಂಥ ಗೌರವನ ಕೊಡ್ತಾ ಇಲ್ಲ. ಆ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ವಾಸ್ತವ್ಯನ ತುಂಬುವಂಥ ಕೆಲಸವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತದಿಂದ ಹಲವಾರು ಕಾರ್ಯಕ್ರಮಗಳು ಹಾಕೊಂಡು ಮಾಡ್ತಾ ಇದ್ವಿ. ಇಡೀ ರಾಜ್ಯದ ಮೂಲೆಗಳಲ್ಲಿ ಕೂಡ ನಾವು ಇದನ್ನು ಈ ಮಕ್ಕಳ ಬಗ್ಗೆ ಪ್ರೀತಿ ವಾಸ್ತವ್ಯನ ಹುಟ್ಟು ಹಾಕೋ ರೀತಿಯಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತನ್ನು ಕಟ್ಟಬೇಕು ಅನ್ನೋ ನಮ್ಮೆಲ್ಲರ ಆಕಾಂಕ್ಷೆ ಇದೆ. ಖಂಡಿತಲ್ಲೂ ಕೂಡ ನಿಮ್ಮಂಥ ಮಾಧ್ಯಮ ಸ್ನೇಹಿತರಿಂದ ಆ ನಿಟ್ಟಿನಲ್ಲಿ ನಾವು ಆ ಕಾರ್ಯಕ್ರಮ ಯಾರೇ ಆಗಲಿ ಅನ್ನೋದು ಆ ಶಾಲೆಯಲ್ಲೇ ಮಕ್ಕಳಲ್ಲಿರುವಂಥ ಸೃಜನಶೀಲತೆಯನ್ನು ಹೊರಹಾಕಲಿಕ್ಕೆ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ನಾವು ಸುಮ್ಮನೆ ಭಾಷಣಗಳನ್ನ ಮಾಡೋದಕ್ಕಿಂತ ಮಕ್ಕಳನ್ನ ತಯಾರು ಮಾಡಬೇಕು. ಮಕ್ಕಳ ಒಂದು ಸೈನ್ಯ ಅಂತಾರೆ, ಆ ಮಕ್ಕಳ ಸೈನ್ಯದ ಉಪಾಧಿಯಲ್ಲಿ ಸೈನ್ಯದಲ್ಲಿ ತರಬೇತಿಯನ್ನು ಕೊಡ್ತಾರೋ ನಾವು ನಮ್ಮ ಮಕ್ಕಳಲ್ಲಿ ಈ ಮಣ್ಣಿನ ನೆಲದ ಪ್ರೀತಿಯನ್ನು ಹುಟ್ಟೋ ರೀತಿಯಲ್ಲಿ, ದೇಶದ ಬಗ್ಗೆ ಪ್ರೀತಿಯನ್ನು ಹುಟ್ಟುವಂಥದ್ದೇ, ತಂದೆ ತಾಯಿಗಳಿಗೆ ಪ್ರೀತಿಯನ್ನು ಗೌರವವನ್ನು ಕೊಡೋ ರೀತಿಯಲ್ಲಿ, ಆ ಸಂಸ್ಕಾರವನ್ನು ತುಂಬುವ ರೀತಿಯಲ್ಲಿ ಆ ಕಾರ್ಯವನ್ನು ಆಗಬೇಕು ಅನ್ನೋದು ನನ್ನ ನಿಟ್ಟಿನಲ್ಲಿರುವಂಥದ್ದು. ಅದನ್ನು ಈ ನಿಟ್ಟಿನಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತಿಂದ ಎಲ್ಲ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದೀವಿ ನಾವು. ಸರ್, ಈಗ ನೀವು ನೋಡಿದ ಹಾಗೆ ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಮಕ್ಕಳಿಗೆ ಮತ್ತು ಈ ಪರಿಸರಕ್ಕೆ ಯಾವ ರೀತಿಯಾದಂಥ ಈ ಬೆಸುಗೆಯನ್ನು ಹೊಂದಾಣಿಕೆ ಅಂತಕ್ಕಂಥದ್ದು ಎಲ್ಲೆಲ್ಲಿ ಕಟ್ಟಾಗ್ತಾ ಇದೆ ಅಂತಕ್ಕಂಥದ್ದು ಅಥವಾ ಸ್ಥಗಿತಗೊಳ್ತಾ ಇದೆ ಅಂತಕ್ಕಂಥದ್ದು. ಈಗ ಇವತ್ತಿನ ಎಜುಕೇಷನ್ ಆಗಿರ್ಬೋದು, ಇವತ್ತಿನ ಆಟಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಇದೆಲ್ಲದ್ರ ಬಗ್ಗೆ ನಾವು ಮತ್ತಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ ಸರ್. ಎಸ್ ವೀಕ್ಷಕರೇ, ಇವತ್ತು ಸಾಲು ಮರದ ಅಶೋಕ್ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಅನುಭವಗಳನ್ನು ಕೂಡ ಹಂಚ್ಕೊಳ್ತಾ ಇದ್ದಾರೆ. ಅವರು ಮಾಡಿದ ಕೆಲಸಗಳಿಗಿಂತ ಮಾಡಬೇಕಾದ್ದನ್ನು ತಾವು ಕೇಳ್ತಾ ಇದ್ರಿ ಹೆಚ್ಚು. ಯಾವ ರೀತಿಯಾಗಿ ನಾವು ಇನ್ನೂ ಮುಂದುವರಿಬೇಕು ಅನ್ನೋ ತುಡಿತದಲ್ಲೇ ಅವರಿದ್ದಾರೆ. ಅವರ ತುಡಿತ ಮಿಡಿತಗಳನ್ನು ಇನ್ನಷ್ಟು ನಾವು ಅರ್ಥ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೊಮ್ಮೆ ಇವತ್ತಿನ ಕಲ್ಚರ್ ಕನ್ನಡಿ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತಿನ ಕಲ್ಚರ್ ಕನ್ನಡಿಯಲ್ಲಿ ನಮ್ಮ ಸಂಸ್ಕೃತಿಯ ಬೇರು, ಪ್ರಕೃತಿಯ ಬೆಳಗುವಂತಹ ವ್ಯಕ್ತಿ ಸಾಲು ಮರದ ಅಶೋಕ್ ಅವರು ನಮ್ಮೊಟ್ಟಿಗಿದ್ದಾರೆ. ಖುಷಿಯಾದ ಕ್ಷಣಗಳಿವು. ಈ ಖುಷಿಯಾದ ಕ್ಷಣಗಳು ಮುಂದುವರಿತಾ ಇದೆ ತಮ್ಮ ಎಲ್ಲರ ಒಂದು ಪ್ರೀತಿಯ ಸಹಕಾರದೊಂದಿಗೆ ಅಂತಲೇ ಹೇಳ್ಬೋದು. ಈಗ ಮಕ್ಕಳು ಮತ್ತು ಪರಿಸರ ಈ ವಿಚಾರಕ್ಕೆ ನಾವು ಬಂದಿದ್ವಿ. ಇವತ್ತಿನ ಪ್ರಸ್ತುತ ಸಮಾಜ, ಪ್ರಸ್ತುತ ಶಿಕ್ಷಣ, ಪ್ರಸ್ತುತ ಮಕ್ಕಳ ಮನಸ್ಥಿತಿ ಮತ್ತು ಪ್ಯಾರೆಂಟ್ಸ್ ಯಾವ ರೀತಿ ಇದೆಲ್ಲದಕ್ಕೂ ಕೂಡ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಮುಖ್ಯವಾದ ವಿಚಾರ ಸರ್. ಈಗ ನಿಮ್ಮ ಪ್ರಕಾರ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು ಮತ್ತು ಸೊಸೈಟಿ ಆಗಿರ್ಬೋದು, ಮಕ್ಕಳಲ್ಲಿ ಎಷ್ಟು ರೀತಿಯ ಪರಿಸರ ಆಸಕ್ತಿಯನ್ನು ಬೆಳೆಸ್ತಾ ಇದೆ, ಮತ್ತು ಅದು ಯಾವ ರೀತಿಯಾಗಿ ಎಲ್ಲೆಲ್ಲಿ ಕಟ್ ಮಾಡ್ತಾ ಇದೆ ಅನಿಸುತ್ತೆ ನಿಮಗೆ? ಖಂಡಿತ ಖಂಡಿತ. ಈಗ ನಾವು ನೋಡ್ತಾ ಇದ್ದೀವಿ, ಈಗ ನಾವು ಮಕ್ಕಳಲ್ಲಿ ನಾವು ಈ ಪರಿಸರ
ಇವತ್ತು ಎಲ್ಲೋ ಒಂದು ಕಡೆ ನಾವು ಮಕ್ಕಳಲ್ಲಿ ಪರಿಸರದ ಬಗ್ಗೆ, ಈಗ ಪರಿಸರ ಪರಿಚಯ ಬಗ್ಗೆ ಆ ಮಕ್ಕಳಿಗಿಲ್ಲ. ಹೌದು. ಇವತ್ತು ಒಂದು ಗಿಡ ತೋರಿಸಿದ್ರೆ ಆ ಗಿಡ ಗೊತ್ತಿಲ್ಲ ಏನು ಅಂತ ಮಕ್ಕಳಿಗೆ, ಅದರ ಹೆಸರು ಗೊತ್ತಿಲ್ಲ. ಅದಕ್ಕೆ ಅದ್ರದ್ದು ಈಗ ಮಣ್ಣಿನಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಿಲ್ಲ ಅವ್ರ ಮಕ್ಕಳಿಗೆ, ಮಣ್ಣಿನಲ್ಲಿ ಏನಿರುತ್ತೆ ಅನ್ನೋದೇ ಗೊತ್ತಿಲ್ಲ. ಇವತ್ತು ನಮ್ಮ ಮಕ್ಕಳಲ್ಲಿ ಅವುಗಳ ಬಗ್ಗೆ ಪ್ರೀತಿಯನ್ನು ಉಂಟು ಮಾಡಬೇಕು ಅಂದರೆ ಅವುಗಳ ಬಗ್ಗೆ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಎಲ್ಲೋ ಒಂದು ಕಡೆ ಸರ್ಕಾರ, ಇವತ್ತಿನ ಶಿಕ್ಷಣ ಸಂಸ್ಥೆಗಳು, ಪಾಠ ಹೇಳುವಂಥ ಗುರುಗಳು ಎಲ್ಲೋ ಒಂದು ಕಡೆ ಈ ಮಕ್ಕಳಿಗೆ ಕೊಡಬೇಕಾದಂಥ ರೀತಿಯಲ್ಲಿ ಜಸ್ಟಿಸ್ನ ಕೊಡ್ತಾ ಇಲ್ಲ ಅಂತ ನನ್ನ ಗೈಡೆನ್ಸ್ ಕೊಡ್ತಾ ಇಲ್ಲ. ಯಾಕೆ ಎಲ್ಲೋ ಒಂದು ಕಡೆ ನಾನು ಆಗಲೇ ಹೇಳಿದೆ, ಎಲ್ಲೋ ಒಂದು ಕಡೆ ಇವತ್ತೆಲ್ಲ ಮಕ್ಕಳೆಲ್ಲ ಏನಾಗಿದೆ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಬಗ್ಗೆ ಆಕರ್ಷಿತರಾಗ್ತಾ ಇದ್ದಾರೆ, ಮೂಲ ತಂತ್ರಜ್ಞಾನ ಮರಿತಾ ಇದ್ದಾರೆ. ಇವತ್ತು ಮೂಲ ಸಂಸ್ಕೃತಿ ಇದ್ದಂಥ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಮಾಡ್ತಾ ಜನಗಳೇನಾಗಿದೆ ಅಂದರೆ, ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ವಯಸ್ಸಾದ ತಂದೆ ತಾಯಿಗಳು ಬಿಟ್ಟರೆ ಬಾಕಿಯೆಲ್ಲ ನಗರಕ್ಕೆ ವಲಸೆ ಹೋಗ್ತಾ ಇದ್ದೀವಿ. ಇವತ್ತು ಆ ವಲಸೆ ಹೋದಂಥ ಜನ ಅಲ್ಲಿ ಇವತ್ತು ನಾನಾಗಲೇ ಹೇಳಿದೆ, ಇವತ್ತು ವೆಸ್ಟರ್ನ್ ಕಲ್ಚರ್ನ ಎಲ್ಲೋ ಒಂದು ಕಡೆ ಇವತ್ತು ಭಾರತವನ್ನು ಬಿಟ್ಟು ಬ್ರಿಟಿಷರು ಹೋಗಿದ್ರು ಕೂಡ ಅವ್ರ ಸಂಸ್ಕೃತಿಯಿಂದ ಇನ್ನೂ ಕೂಡ ನಾವು ಹೊರ ಬರೋಕ್ಕಾಗಿಲ್ಲ, ನಾವು ಇವತ್ತು ಕೂಡ ಹೊರಗೆ ಆಗಿಲ್ಲ. ಅದರಿಂದ ಇವತ್ತು ನಮ್ಮ ಮಕ್ಕಳಲ್ಲಿ ಖಂಡಿತವಾಗ್ಲೂ ಕೂಡ ಅಪರಿಮಿತವಾದಂಥ ಬುದ್ಧಿಶಕ್ತಿ ಇದೆ, ಅಪರಿಮಿತವಾದ ಕ್ಯಾಚ್ ಮಾಡೋ, ನಾವು ಓದ್ತಿರ್ಬೇಕಾದಂಥ ಮಕ್ಕಳ ಐಕ್ಯೂಗಿವೆ, ಇವತ್ತಿನ ಮಕ್ಕಳಿಗೂ ತುಂಬ ಐಕ್ಯೂ ಇದೆ. ಅವ್ರನ್ನ ನಾವು ತಗೊಂಡೋಗೋ ದಾರಿ ಸರಿ ಆಗ್ತಾ ಇಲ್ಲ. ಆ ಹೋಗುವ ದಾರಿನ ಬದಲಾವಣೆಯನ್ನು ಮಾಡಿಸ್ಬೇಕು. ಆ ಮಕ್ಕಳಲ್ಲಿ ತಿದ್ದಿ ನಮ್ಮ ಈ ಮೂಲ ಸಂಸ್ಕೃತಿನ ಪ್ರೀತಿಸೋ ರೀತಿಯಲ್ಲಿ ಆ ಮಕ್ಕಳನ್ನು ನಾವು ಆ ಭಾವನೆಗಳನ್ನ ಬೆಳೆಸಿದೆ. ಖಂಡಿತವಾಗ್ಲೂ ಕೂಡ ನೀವು ಒಂದು ಗಿಡ ಕೊಡಿ ಮಕ್ಕಳು. ನಾನು ಶಾಲೆಗಳಲ್ಲಿ, ಭಾಳಷ್ಟು ಶಾಲೆಗಳಲ್ಲಿ ನಾವು ಶಾಲಾವನಗಳನ್ನ ಮಾಡಿದ್ವಿ. ಆ ಶಾಲಾವನಗಳಲ್ಲಿ ಪ್ರತಿಯೊಂದು ಮಕ್ಕಳ ಹತ್ರ ಒಂದೊಂದು ಗಿಡ ಹಾಕ್ಸ್ತೀವಿ. ಆ ಗಿಡನ ಆ ಮಗು ನಂದೂನ ಭಾವನೆಯಿಂದ ಪ್ರೀತಿಸುತ್ತೆ. ನಾನು ಗಿಡ ಹಾಕಿ ನೀರು ಹಾಕಬೇಕು, ಆ ಗಿಡನ ಬೆಳೆಸ್ಬೇಕು. ಖಂಡಿತವಾಗ್ಲೂ ಅಂದರೆ ಆ ಪರಿಸರದ ಬಗ್ಗೆ ಪ್ರೀತಿ ವಾತ್ಸಲ್ಯನ ಉಂಟು ಮಾಡುವ ರೀತಿಯಲ್ಲಿ ನಾವು ನಮ್ಮ ಶಿಕ್ಷಣನ ತುಂಬಬೇಕು. ಈಗ ಜೇನುನೊಣದ ಬಗ್ಗೆ ಹೇಳ್ತೀನಿ. ಇವತ್ತೆಲ್ಲ ಜೇನುನೊಣ ಏನಾಗಿದೆ ಅಂದರೆ, ನಮ್ಮಲ್ಲಿ ಇವತ್ತು ಪಶ್ಚಿಮ ಘಟ್ಟಗಳಿರ್ಬೋದು, ನಮ್ಮಲ್ಲೇ ಬಯಲುಸೀಮೆ ಇರ್ಬೋದು, ಎಲ್ಲೋದ್ರೂ ಜೇನು ಕಂಡ್ರೆ ಏನು ಮಾಡ್ತೀವಿ, ರಾತ್ರಿ ಬೆಂಕಿ ಹಾಕ್ತೀವಿ, ಜೇನು ಕುಡಿತೀವಿ, ಆಟೋಮೆಟಿಕ್ಕಾಗಿ ಆ ಜೇನೆಲ್ಲ ಸತ್ತೋಗುತ್ತೆ. ಆ ಜೇನಿಂದ ಏನು ಉಪಯೋಗ ಅಂತ ಗೊತ್ತಿಲ್ಲ. ಏನು ಉಪಯೋಗ? ಇವತ್ತು ನೋಡಿ, ಜೇನು ಪರಾಗಸ್ಪರ್ಶ ಮಾಧ್ಯಮವಾಗಿ ಇವತ್ತು ಬಹುಶಃ ಡಾರ್ವಿನ್ ಒಂದು ಕಡೆ ಹೇಳಿದ್ದಾನೆ, ಅಷ್ಟು ಸಾವಿರ ವರ್ಷಗಳಿಂದ ಹೇಳೋನೆ, ಯಾವ ಜಗತ್ತಿನಲ್ಲಿ ಜೀವ ಜಗತ್ತಿನಲ್ಲಿ ಜೇನಿರಲ್ವೋ ಆ ಜೀವ ಜಗತ್ತು 50 ವರ್ಷಗಳಲ್ಲಿ ನಾಶ ಆಗ್ತದೆ. ಯಾಕೆ ನಾಶ ಆಗ್ತದೆ ಅಂದರೆ, ಇವತ್ತು ಪರಾಗಸ್ಪರ್ಶ ಮಾಧ್ಯಮವಾಗಿ ಜೇನು ಕೆಲಸ ಮಾಡ್ತಾ ಇದೆ, ದುಂಬಿ ಕೆಲಸ ಮಾಡ್ತಾ ಇದೆ, ಇರುವೆ ಕೆಲಸ ಮಾಡ್ತಾ ಇದೆ. ಇವೆಲ್ಲ ಕೂಡ ಪರಾಗಸ್ಪರ್ಶ ಮಾಧ್ಯಮವಾಗಿ ಗೊತ್ತಿಲ್ಲದೆ ನಮಗೆಲ್ಲ ಕೂಡ ಪರಾಗಸ್ಪರ್ಶ ಮಾಧ್ಯಮ ಕೆಲಸ ಮಾಡ್ತಾ ಇದೆ. ಭಾಷೆ ಅವೆಲ್ಲ ಪರಾಗಸ್ಪರ್ಶ ಮಾಧ್ಯಮವಾಗಿ ಕೆಲಸನೇ ಮಾಡದೇ ಹೋಗಿದ್ರೆ ಭಾಷೆ ಇವತ್ತು ನಮ್ಮಪ್ಪ ಬೆಳೆದಂಥ ಸೂರ್ಯಕಾಂತಿ ಇರ್ಬೋದು, ನಮ್ಮಪ್ಪ ಬೆಳೆದಂಥ ಕಡಲೆಗಿಡ ಇರ್ಬೋದು, ಇವೆಲ್ಲ ಭಾಷೆ ಆ ಫಲ ಕೊಡ್ತಿರ್ಲಿಲ್ಲ. ಆ ವಿಚಾರ ನಮ್ಮ ಮಕ್ಕಳು ತುಂಬ್ತಾ ಇಲ್ಲ. ನಾವೆಲ್ಲೋ ಒಂದು ಕಡೆ ಆ ತುಂಬೋದ್ರಲ್ಲಿ ಅದರಿಂದ ಉಪಯೋಗ ಆಗೋದನ್ನ ನಾವು ತುಂಬ್ತಾ ಇಲ್ಲ. ಜೇನುನೊಣ ಅಂದರೆ ಜೇನು ಬೇಕು ಅಂದರೆ ಬೆಂಕಿ ಹೆಚ್ಚು ಬಿತ್ತೋ, ಆ ಜೇನು ಕೊಂದದಿಂದ ನಮ್ಮ ಪರಾಗಸ್ಪರ್ಶ ಮಾಧ್ಯಮವಾಗಿ ಎಷ್ಟೋ ಗಿಡಗಳು ಪರಾಗಸ್ಪರ್ಶವಿದ್ರೆ ಕಾಯಿನೆ ಬಿಡಲ್ಲ. ಆ ವಿಚಾರಗಳನ್ನ ನಾವು ಮಕ್ಳಿಗೆ ತುಂಬಬೇಕು. ಹೌದು, ಇದು ಖಂಡಿತ ಈ ಎಲ್ಲ ಜ್ಞಾನಗಳು ಪ್ರಸಾರ ಆಗಬೇಕಾಗಿದೆ. ಹೌದು. ಈಗ ಜೇಡರ ಬಲೆ, ನಮ್ಮನೆ ಜೇಡರ ಬಲೆ ಇರುತ್ತೆ ನೋಡಿ, ಅದು ಕಾಂಡ ಕೊರೆಯುವ ಎಲೆ ತಿನ್ನುವಂಥ ಒಂದು ಕೀಟನ ತಿನ್ನುತ್ತೆ. ಕಾರಣ ಅದನ್ನ ಆ ಜೇಡರ ಬಲೆ, ಅದ್ರ ಬಗ್ಗೆ ನಾವು ಮಕ್ಕಳಲ್ಲಿ ತುಂಬಬೇಕು ವಿಚಾರಗಳನ್ನ. ಇದರಿಂದ ಏನು ಉಪಯೋಗ ಇದೆ? ಇವತ್ತು ಜೇನು ನನಗೆ ಹೇಳಿದೆ, ಎಲ್ಲೋ ಒಂದು ಕಡೆ ನಮಗೂ ಹೊಟ್ಟೆ ಹೋಯ್ತದೆ ಹೋದಾಗ ಆ ಜೇನನ್ನು ಸಂತತಿನೇ ನಾಶ ಮಾಡ್ತಾ ಇದ್ದೀವಿ. ಇವತ್ತೆಲ್ಲ ಅತಿಯಾದ ಕ್ರಿಮಿನಾಶಕ ಬಳಸೋದ್ರಿಂದ ಇವತ್ತು ಜೇನಿನ ಸಂತತಿನೇ ಕಡಿಮೆ ಆಗ್ತಾ ಇದೆ. ಅಂದರೆ ಜೇನು ಸಂತತಿನೇ ಎಲ್ಲೇ ಹೋದರೆ ನಾವು ಬೆಳೆಯುವಂಥ ಆಹಾರದ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ. 100 ಗಿಡ ಇದ್ರೆ 10 ಗಿಡ ಹೂವು ಬಿಡುತ್ತೆ, ಕಾಯಾಗುತ್ತೆ, ಇನ್ನು 30 ಗಿಡ ಬಿಡಲ್ಲ. ಆಗ ಆಹಾರದ ಅಭಾವನೆ ಎದುರಿಸ್ತೀವಿ. ಆ ಜನಜಲ ಕಚ್ಚಾಡಿ ಆಹಾರಕ್ಕೋಸ್ಕರ ಅದಕ್ಕೆ ಡಾರ್ವಿನ್ ಅವತ್ತು ಹೇಳಿದಾನೆ, ಯಾವ ಜೀವ ಜಗತ್ತಿನಲ್ಲಿ ಜೇನುನೊಣ ಇರೋದಿಲ್ವೋ ಆ ಜೀವ ಜಗತ್ತು 50 ವರ್ಷಗಳಲ್ಲಿ ಸರ್ವನಾಶ ಆಗೋಗುತ್ತೆ. ಅದರಿಂದ ನಾವು ಜೇನು ಸಂತತಿನೂ ಉಳಿಬೇಕು, ಎಲ್ಲವೂ ದುಂಬಿಗಳು ಬದುಕಬೇಕು, ಬಾಹುಲಿಗಳು ಬದುಕಬೇಕು. ಆ ಪ್ರೀತಿ ವಾತ್ಸಲ್ಯನ ಉಂಟು ಮಾಡೋ ರೀತಿಯಲ್ಲಿ ನಾವು ಮಕ್ಕಳನ್ನ ತುಂಬಬೇಕು. ಕೀಟಗಳ ಬಗ್ಗೆ ಪ್ರೀತಿನ ಮಾಡಬೇಕು, ಪ್ರಾಣಿಗಳ ಬಗ್ಗೆ ಮಾಡಬೇಕು, ಭಾವನೆಗಳ ಬಗ್ಗೆ ಪ್ರೀತಿನ ಉಂಟು ಮಾಡಬೇಕು. ಆ ಉಂಟು ಮಾಡೋ ಸುಂದರವಾದ ಪ್ರಕೃತಿಯ ಬಗ್ಗೆ ನಮ್ಮ ಗಿಡ ಬರೋ ಔಷಧಿ ಗಿಡಗಳು, ಎಂತೆಂಥ ಔಷಧಿಗಳನ್ನ ಇವತ್ತು ನಮ್ಮಲ್ಲಿ ಇವತ್ತು ಪಶ್ಚಿಮ ಘಟ್ಟಗಳಿಗೆ ಹೋದ ಭಾಷೆ ಔಷಧಿಗಳು ಹಗರವಾಗಿದೆ. ಇವತ್ತು ನಾವು ಏನಾಗಿದೆ, ಇವತ್ತು ಎಲ್ಲ ನೋಡಿ 100 mg ಕೊಡ್ತಿದ್ರು. ಮುಂಚೆಲ್ಲ ನಮ್ಮಲ್ಲೆಲ್ಲ
ಒಂದು ಗಂಟ್ಲು ನೋವಾದ್ರೆ ಒಂದು ಜ್ವರಕ್ಕಾದ್ರೆ ನಮ್ಮಲ್ಲೇ ಮನೆ ಮದ್ದು ಕೊಡ್ತಾಯಿದ್ರು. ಇವತ್ತೆಲ್ಲ ಇಲ್ಲ. ಇವತ್ತು 100 mg ಕೊಟ್ಟರು, 200 mg ಕೊಟ್ಟರು, 300 mg ಕೊಟ್ಟರು, 450 500 mg ಕೊಟ್ಟರು ಇವತ್ತು ಕಡಿಮೆ ಆಗ್ತಿಲ್ಲ. 650 mg ಹೋಗಿದ್ದಾರೆ ಇವತ್ತು. ಈ ಮಟ್ಟಕ್ಕೆ ಆಗೋಗಿದೆ. ಅಂದರೆ ರೋಗ ನಿರೋಧಕ ಶಕ್ತಿ ಇದ್ದಂಥದ್ದೆಲ್ಲ ಹೋಗ್ತಾ ಇದೆ. ಯಾಕೆಂದರೆ ನಾವೆಲ್ಲ ಬಳಸ್ತಾ ಇರೋದು ಇವತ್ತು ಆಂಗ್ಲ ಮೆಡಿಸಿನ್ಸ್ಗಳನ್ನ ಬಳಸ್ತಾ ಇದ್ದೀವಿ. ನಮ್ಮ ಮೂಲ ಸಂಸ್ಕೃತಿಯಿಂದ ಬಂದಂಥ ಇವತ್ತು ಏನು ಎಷ್ಟು ಸಾವಿರ ಥರದ್ದು ಚಕ್ರಮುನಿ ನೋಡಿ, ಚಕ್ರಮುನಿಯ ಎಲೆನ 2 ಎಲೆ ತಿಂದರೆ ಪ್ರತಿದಿನ 2 ಎಲೆ ತಿಂದರೆ ಮಕ್ಕಳಿಗೆ ನೀವು ಬೂಸ್ಟು, ಹಾರ್ಲಿಕ್ಸ್, ಪ್ಯಾರಾಕ್ಸ್ ಕುಡಿಯೋದೇ ಬೇಕಾಗಿಲ್ಲ. ಎಲ್ಲ ಜೀವಸತ್ವಗಳ ಹಗರವಾಗಿದೆ ಚಕ್ರಮುನಿ ಗಿಡ. ಆ ಚಕ್ರಮುನಿ ಗಿಡ ಪಕ್ಕದಲ್ಲಿ ಇದ್ರು ತಿನ್ನಲ್ಲ. ಅಂದರೆ ಅದು ಗೊತ್ತಿಲ್ಲ, ಅದನ್ನು ಗುರ್ತು ಮಾಡುವಂಥ ಶಕ್ತಿ ಇಲ್ಲ. ಅವು ಮಕ್ಕಳಿಗೆ ಅದು ಅರಿವಿಲ್ಲ. ಅದಕ್ಕೆ ಅಮೃತ ಬಳ್ಳಿ ನೋಡಿ, ಅಮೃತ ಬಳ್ಳಿ ಎಲ್ಲ ಮನೆಯ ಬೇಲಿಗಳಲ್ಲಿ ಹಬ್ಬಿಸ್ತಾರೆ. ಅಮೃತ ಬಳ್ಳಿ, ಅಮೃತ ಬಳ್ಳಿಗೆ ಅಮೃತ ಕೊಡೋ ಶಕ್ತಿ ಇದೆ ಅದರಲ್ಲಿ. ನೀವು ಜ್ವರ ಇರ್ಬೋದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋ ಗುಣ ಇದೆ ಅದರಲ್ಲಿ. ಅದ್ರ ಬಗ್ಗೆ ನಾವು ಅರಿವಿನ ಮಕ್ಳಿಗೆ ಮೂಡಿಸ್ತಿಲ್ಲ. ನಾವು ತಂದ್ಕೊಟ್ಟಿದ್ದೆ ಏನು ತಂದ್ಕೊಟ್ಟೋ, ಮಕ್ಳಿಗೆ ಕಾಫ್ ಸಿರಪ್ ತಂದ್ಕೊಟ್ಟೋ ಅಲ್ವಾ. ಅದರಿಂದ ನಾವು ಕಾಫ್ ಸಿರಪ್ ಕೊಡೋದು ಬೇಡ, ನೀವು ಅದರಿಂದ ಉಪಯೋಗ ಅಂತ ಅಮೃತ ಬಳ್ಳಿ ಎಲೆ ಕೊಡಿ. ಆಡ್ಸೋಗೆ ಇವತ್ತು ಎಲ್ಲ ಏನು ಹಿಮಾಲಯ ಡ್ರಗ್ಸ್ ಇರ್ಬೋದು, ಇವೆಲ್ಲ ಕೆಮ್ಮು ದಮ್ಮಿಗೆ ತಯಾರು ಮಾಡೋದಕ್ಕೆ ಬಳಸೋದಂಥದ್ದೇ ಆಡ್ಸೋಗೆ ಎಲೆಗಳನ್ನ. ಆಡ್ಸೋಗೆ ಎಲೆಗಳ ಪರಿಚಯ ಮಾಡಿಸ್ತೇವೆ ನಮ್ಮ ಮಕ್ಕಳಿಗೆ. ನಾವು ಬರೀ ಕಾರ್ಟನ್ ಟಿ ವಿ ಹಾಕಿ 100 ಚಾನಲ್ ಬರುತ್ತೆ, ಅದನ್ನ ಕೂತ್ಕೊತಾನೆ ಮನೇಲಿ. ಅವನಿಗೆ ಶಾರೀರಿಕವಾಗಿ ಏನು ಆಗಲಿಲ್ಲ, ಏನು ವ್ಯಾಯಾಮ ಆಗಲಿಲ್ಲ ಅವನ ಬದುಕಲ್ಲಿ. ಅದರಿಂದ ನಾವು ನಮ್ಮ ಮೂಲ ಸಂಸ್ಕೃತಿ ನಮ್ಮ ಮಕ್ಕಳಲ್ಲಿ ತುಂಬುವಂಥ ಕೆಲಸವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ನಮಗೂ ಕೂಡ ಎಲ್ಲೋ ಒಂದು ಕಡೆ ಈ ಭೂಮಿಗೆ ಎಲ್ಲ ಕೊಟ್ಟಂಥ ಈ ಪ್ರಕೃತಿಗೆ ನಾವು ಕೂಡ ಒಂದು ಸಣ್ಣ ಅಳುಗು ಸೇವೆ ಮಾಡೋದಾಗುತ್ತೆ. ಆ ಎಳೆ ಚೇತನಗಳಲ್ಲಿ ಒಳ್ಳೆ ಸಂಸ್ಕೃತಿಯನ್ನು ತುಂಬಬೇಕು, ಒಳ್ಳೆಯ ಭಾವನೆಗಳನ್ನ ತುಂಬಬೇಕು, ದೇಶ ಪ್ರೇಮವನ್ನು ತುಂಬಬೇಕು. ಖಂಡಿತವಾಗಲೂ ಕೂಡ ನೀವು ಮಕ್ಕಳಿಗೆ ಒಬ್ಬ ಗುರು ನೋಡಿ, ಗುರು ತಾಯಿ ಏನು ಅದೇ ಮನೆ ಮೊದಲ ಪಾಠಶಾಲೆ. ಒಂದು ತಾಯಿ ಏನು ಒಳ್ಳೇದು ಹೇಳ್ಕೊಡ್ತಾರೆ, ಅದನ್ನು ಖಂಡಿತ ಆ ಮಗು ಅನುಸರಣೆ ಮಾಡ್ತಾರೆ. ಮಕ್ಕಳು ಮುಂದೆ ನಾವೇ ತಪ್ಪು ಮಾಡಿದ್ರೆ ಆ ಮಕ್ಕಳು ಅದು ನಮ್ಮನ್ನೇ ಅನುಸರಣೆ ಮಾಡ್ತವೆ. ಶಾಲೆಯ ಗುರು ಅಷ್ಟೇ, ಆ ಮಕ್ಕಳಲ್ಲಿ ಒಳ್ಳೆ ಸಂಸ್ಕೃತಿನ, ಒಳ್ಳೆ ಭಾವನೆಗಳನ್ನ ತುಂಬಬೇಕು. ಖಂಡಿತವಾಗ್ಲೂ ನೀವು ಆ ಮಕ್ಕಳೆಲ್ಲ ಆ ಸಾಹಿತ್ಯ ಪ್ರಜ್ಞೆನ ಬೆಳೆಸಿದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಮುಂದಿನ ಜನ್ರೇಷನ್ ಒಳ್ಳೆ ಸಂಸ್ಕೃತಿನ ಪ್ರೀತಿಸುವಂಥ ಒಂದು ಯುವ ಪೀಳಿಗೆ ನಾವು ತಯಾರು ಮಾಡೋದಾಗುತ್ತೆ ಅಂತ ಹೇಳಕ್ ಬಯಸ್ತೀನಿ. ಖಂಡಿತ ಸರ್, ಖಂಡಿತ. ಈ ನಿಟ್ಟಿನಲ್ಲಿ ಈಗ ಪ್ರಸ್ತುತ ಸಮಾಜದಲ್ಲಿರ್ತಕ್ಕಂಥ ಯುವಶಕ್ತಿ ಮಾಡಬೇಕಾದಂಥ ಪ್ರೇರಿತ ಚಟುವಟಿಕೆಗಳನ್ನ ಏನು ನಿರೀಕ್ಷೆ ಮಾಡ್ತೀರಿ ಸರ್ ನೀವು ಈ ನಿಟ್ಟಿನಲ್ಲಿ? ಅವರು ಹಿಂದಿನ ತಮ್ಮ ತಂಗಿಯರ ಮಕ್ಕಳಾಗಿರ್ತಾರೆ, ಮುಂದಿನವರು ಪೇರೆಂಟ್ಸ್ ಆಗಿರ್ತಾರೆ, ತಾತ ಮುತ್ತಾತಂದ್ರಾಗಿರ್ತಾರೆ. ಯುವಶಕ್ತಿಯ ಮೇಲೆ ಒಂದು ಅಗಾಧವಾದಂಥ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು. ಈ ಯುವಶಕ್ತಿಗೆ ಯಾವ ರೀತಿಯಾದ ಗೈಡೆನ್ಸ್ ಬೇಕಿದೆ, ಮತ್ತು ಈ ಎಲ್ಲ ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಮತ್ತು ಪರಿಸರ ಇರ್ಬೋದು, ಈ ಭಾಗಗಳಲ್ಲಿ ಯುವಶಕ್ತಿ ಯಾವುದರಿಂದ ಜಾಗೃತರಾಗಬೇಕಿದೆ ಮತ್ತು ಯಾವುದರಿಂದ ಅವರು ಆಚೆಗೆ ಬರಬೇಕಿದೆ ಅಂತಕ್ಕಂಥದ್ದು ನಿಮ್ಮ ಒಂದು ಪರಿಕಲ್ಪನೆ? ಇವತ್ತು ಯುವ ಜನಾಂಗದ ಮೇಲೆ ಈ ದೇಶದ ಭವಿಷ್ಯ ಯುವ ಜನಾಂಗದ ಮೇಲೆ ನಿಂತಿದೆ. ಇವತ್ತು ಯುವ ಜನಾಂಗ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಅಂದರೆ ಅವ್ರಿಗೆ ನಮ್ಮ ಸಂಸ್ಕೃತಿಯ ಮೂಲ ಬೇರಿನ ಬಗ್ಗೆ ಅರಿವಿಲ್ಲ. ಇವತ್ತು ಎಲ್ಲೋ ಒಂದು ಕಡೆ ಕ್ಷಣಿಕವಾದಂಥ ವ್ಯಾಮೋಹಕ್ಕೆ ಇಡೀ ಯುವ ಜನಾಂಗ ಒಳಗಾಗ್ತಾ ಇದ್ದಾರೆ. ಕ್ಷಣಿಕವಾಗಿ ಸಿಗುವಂಥ ನೋಡಿ, ಎಲ್ಲೋ ಅಫೀಮ್ ಸಿಗುತ್ತೆ, ಎಲ್ಲೋ ಗಾಂಜಾ ಸಿಗುತ್ತೆ. ಆದ್ದರಿಂದ ಇವತ್ತೆಲ್ಲೋ ನೀವು ಯಾವುದೇ ಇವತ್ತು ಕ್ಯಾಂಪಸ್ಗೆ ಹೋಗಿ, ಯಾವ ಕ್ಯಾಂಪಸ್ಸಲ್ಲಿ ಹೋದ್ರೂ ಕೂಡ ಎಲ್ಲ ಮಕ್ಕಳು ಇವತ್ತು ಡ್ರಗ್ ಅಡಿಕ್ಟ್ ಆಗಿದ್ದಾರೆ ಅಂತಾರೆ. ಅದರಿಂದ ನಾವು ಮಕ್ಕಳಲ್ಲಿ ಒಳ್ಳೆಯದನ್ನು ಬೆಳೆಸುವಂಥ ರೀತಿಯಲ್ಲಿ ಆ ಮಕ್ಕಳನ್ನ ತುಂಬಬೇಕು. ನೋಡಿ, ಹಿಂದಿನ 12ನೇ ಶತಮಾನದಲ್ಲಿ ಹೇಳೋನೆ ಅಲ್ಲಮ ಪ್ರಭು, ಹೆಣ್ಣಿಗಾಗಿ ಸತ್ತಿದ್ದು ಕೋಟಿ, ಮಣ್ಣಿಗಾಗಿ ಸತ್ತಿದ್ದು ಕೋಟಿ, ನಿನಗಾಗಿ ಸತ್ತವ್ರು ಯಾರಂದರೆ ಪ್ರಪಂಚದ ಹೆಣ್ಣು ಮಣ್ಣಿಗೆ ಕಚ್ಚಾಡ್ತದೆ. ಒಳ್ಳೆ ವಿಚಾರಗಳಿಗೆ, ಒಳ್ಳೆ ವಿಚಾರ ತಿಳ್ಕೊಳ್ಳಿಕ್ಕೆ ಇವತ್ತು ಯಾರೋ ಜನ ಮುಂದೆ ಬರ್ತಾ ಇಲ್ಲ ಅಂತೇಳಿ. ಖಂಡಿತವಾಗ್ಲೂ ಕೂಡ ಯುವಕರಲ್ಲಿ ಅಗಾಧವಾದ ಶಕ್ತಿ ಇದೆ. ಇವತ್ತು ಆ ಶಕ್ತಿನ ನಾವು ಕನ್ವರ್ಟ್ ಮಾಡೋಕ್ಕೆ, ಒಳ್ಳೆ ವಿಚಾರಗಳಿಗೆ ಕನ್ವರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಭಾರತ ಸರ್ವಧರ್ಮಗಳ ಶಾಂತಿಯ ತೋಟ. ಇಲ್ಲಿ ಎಲ್ಲರೂ ಬದುಕಬೇಕು, ಎಲ್ಲರೂ ಬಾಳಬೇಕು. ಈಗ ತಪ್ಪೋ ಸರಿಯೋ ಎಲ್ಲ ಬಂದಿದ್ದಾರೆ ಈ ಸರ್ವ ಜನಾಂಗಗಳ ಶಾಂತಿಯ ತೋಟ. ಅದರಿಂದ ಇಲ್ಲಿ ಹಿಂಸೆಯಿಂದಲ್ಲ, ಪ್ರೀತಿಯಿಂದ ಗೆಲ್ಲಬೇಕು ಮನಸ್ಸನ್ನು. ನನ್ನ ಯುವಕರ ಒಂದೇ ಮಾತು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಮಾನವೀಯ ಮೌಲ್ಯಗಳನ್ನ ಕಲ್ತ್ಕೊಳ್ಳಿ, ಮಾನವತೆಯನ್ನು ಕಲ್ತ್ಕೊಳ್ಳಿ, ಮನುಷ್ಯತ್ವನ ಕಲ್ತ್ಕೊಳ್ಳಿ. ಏನು ಬೇಡ, ಅವನು ಮನುಷ್ಯತ್ವವನ್ನು ಕಲ್ತ್ಕೊಂಡ್ರೆ ಅಷ್ಟೇ ಸಾಕು. ಏನಾಗದೇವ್ರು ಪರವಾಗಿಲ್ಲ. ದಯೆ ಇಲ್ಲದ ಧರ್ಮ ಯಾವುದೇ ಅಂತ ದೊಡ್ಡಲ್ಲಿ ಹೇಳ್ತಾರೆ. ಅಂದರೆ ನಾವು ದಯೆಯನ್ನು, ಪ್ರೀತಿನ, ವಾತ್ಸಲ್ಯದಿಂದ ಏನನ್ನು ಗೆಲ್ಲಕ್ಕೆ ಸಾಧ್ಯ? ದೇಶದಿಂದ, ಹಸುವೆಯಿಂದ ಖಂಡಿತವಾಗ್ಲೂ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ನಮ್ಮ ಅಡಿಗಲನ್ನ, ನಮ್ಮ ಪಿಲ್ಲರ್ನ ಸರಿಯಾದ ರೀತಿ ಹಾಕಬೇಕು ಅಂದರೆ ಇವರಲ್ಲಿ ಆ ಮಕ್ಕಳಲ್ಲಿ ದೇಶ ಪ್ರೇಮನ ಬಿತ್ತಬೇಕು, ಮಾನವೀಯ ಮೌಲ್ಯಗಳನ್ನ ಬಿತ್ತಬೇಕು. ಅವನು ಏನೂ ಆಗೋದು ಬೇಡ ಅನ್ನೋದೇ ಅವನು ಒಳ್ಳೆಯ ಪ್ರಜೆ ಆಗಿರಲಿ ಈ ದೇಶದಲ್ಲಿ. ನಾವು ಮಕ್ಕಳನ್ನು, ತಂದೆ ತಾಯಿಗಳಿರ್ಬೋದು, ಗುರುಗಳಿರ್ಬೋದು, ನಾವು ಏನು ಮಾಡಿದ್ರು ಒಬ್ಬ ಸತ್ಪ್ರಜೆಯನ್ನು ಮಾಡೋಣ. ಮನುಷ್ಯತ್ವನ ಪ್ರೀತಿಸುವಂಥ, ಒಬ್ಬರನ್ನ ಪ್ರೀತಿಸುವಂಥ ಭಾವನೆಗಳನ್ನ ಬೆಳೆಸ್ಕೋಬೇಕು. ನನ್ನ ಅನಿಸಿಕೆಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಧರ್ಮ ಮಾನವ ಧರ್ಮ, ಮಾನವತೆಗಿಂತ ದೊಡ್ಡ ಧರ್ಮ ಯಾವುದಿಲ್ಲ. ಅಂದರೆ ನಮ್ಮ ಮಕ್ಕಳಲ್ಲಿ ನಾವು ತುಂಬಬೇಕಾದಂಥದ್ದು
ಪ್ರೀತಿ, ಜಾತಿ, ಮತ, ಪಂಥ ಇವುಗಳ ಬಗ್ಗೆ ದ್ವೇಷ ತುಂಬೋದು ಬದಲು ಆ ಮಕ್ಕಳನ್ನು ತುಂಬಬೇಕಾದ್ದು ಮಾನವೀಯತೆಯನ್ನು ತುಂಬ್ಕೊಳ್ಳಿ. ಯಾರನ್ನೇ ಆಗಲಿ ಮಾನವತೆಯಿಂದ ನೋಡಬೇಕು. ಅವನು ಮಾನವತೆಗಿಂತ ದೊಡ್ಡ ಧರ್ಮ ಯಾವುದಿಲ್ಲ. ಅದರಿಂದ ಇವ ಸಂಸ್ಕೃತಿ ಉಳಿಬೇಕು, ಈ ದೇಶ ಉಳಿಬೇಕು ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಮಾನವತನಾಗಿರ್ಬೇಕು, ಮನುಷ್ಯತ್ವನ ಕಲ್ತ್ಕೋಬೇಕು, ಅವನಿಗೆ ಮಾನವೀಯ ಮೌಲ್ಯಗಳನ್ನು ಕಲ್ತ್ಕೋಬೇಕು. ಅವನು ಕಲಿಸಿದೆ ಆದರೆ ಖಂಡಿತ ಈ ದೇಶ ಭದ್ರವಾಗಿ ನಿಲ್ಲುತ್ತೆ. ಅದು ನಾವು ಒಳ್ಳೆ ತಳಪಾಯನ ಆಗ್ತಂಗೆ ಆಗುತ್ತೆ. ಅದನ್ನ ಆ ನಿಟ್ಟಿನಲ್ಲಿ ಯುವಕರನ್ನು ನಾವು ಇವತ್ತು ರಕ್ತದಾನ ಶಿಬಿರ ಇರ್ಬೋದು, ಒಳ್ಳೆ ವಿಚಾರಗಳು ಬೆಳೆಸೋ ರೀತಿಯಲ್ಲಿ ಹಲವಾರು ಸಾವಿರಾರು ಕಾರ್ಯಕ್ರಮಗಳನ್ನು ನಾವು ಚನ್ನಪಟ್ಟಣದಲ್ಲಿ ಮಾಡ್ತಾ ಬಂದಿದ್ದೀವಿ. ಒಂದು ಯುವಕರಲ್ಲಿ ಒಂದು ಸೃಜನಶೀಲತೆಯನ್ನು ಬೆಳೆಸಬೇಕು. ಆ ಯುವಕರು ಇರುವಂಥ ಶಕ್ತಿ, ಅಗಾಧವಾದ ಶಕ್ತಿನ ಎಲ್ಲೋ ಒಂದು ಕಡೆ ಕೆಟ್ಟ ಕೆಲಸಗಳಿಗೆ ವಿನಿಯೋಗ ಮಾಡದಲೆ ಒಳ್ಳೆ ವಿಚಾರಗಳಿಗೆ ಮಾಡೋ ರೀತಿಯಲ್ಲಿ ಒಳ್ಳೆ ತರಬೇತಿನ ಕೊಟ್ಟರೆ ಅವ್ರು ಖಂಡಿತವಾಗ್ಲೂ ಕೂಡ ಅವ್ರು ನಮ್ಮಲ್ಲಿ ನಾವು ಕೂಡ ಭೂಮಿ ಉಳಿಸಿ ಆಂದೋಲನ ಮೂಲಕ ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಈ ಪರಿಸರದ ಬಗ್ಗೆ ಪ್ರೀತಿಯನ್ನು ಬೆಳೆಸೋ ರೀತಿ, ಗಿಡ ಮರಗಳು ಬೆಳೆಸೋ ರೀತಿಯಲ್ಲಿ, ಗುಡ್ಡಗಾಡುಗಳಲ್ಲಿ ಬೀಜ ಬಿತ್ತನೆ ರೀತಿಯಲ್ಲಿ ಇಂಥ ಒಳ್ಳೆಯ ಸಕಾರಾತ್ಮಕವಾದ ಭಾವನೆಗಳಿಗೆ ಮತ್ತು ಪರಿಸರ ಪರಿಚಯ ಕಾರ್ಯಕ್ರಮ ಅಂತ ಪ್ರತಿ ವರ್ಷ ಮಾಡ್ತೀವಿ. ನಮ್ಮ ಕಾಡುಗಳಿಗೆ ಕರ್ಕೊಂಡು ಹೋಗ್ತೀವಿ, ಬೆಟ್ಟ ಗುಡ್ಡಗಳಿಗೆ ಕರ್ಕೊಂಡು ಹೋಗ್ತೀವಿ, ನಮ್ಮ ಕಲ್ಲುಗಳ ರೂಪಗಳ ಪರಿಚಯ ಮಾಡ್ತೀವಿ ಅವ್ರಿಗೆ, ಮತ್ತು ನಮ್ಮ ಔಷಧಿ ಗಿಡಗಳ ಬಗ್ಗೆ ಪರಿಚಯ ಮಾಡ್ತೀವಿ. ನಮ್ಮಲ್ಲಿರುವಂಥ ಅದ್ಭುತವಾದಂಥ ಏನು ನಮ್ಮ ವೃಕ್ಷಗಳಿವೆ, ನಾನು ಗಂಧ ಇರ್ಬೋದು, ತೇಗ ಇರ್ಬೋದು, ವನ್ಯ ಇರ್ಬೋದು, ಬೀಟೆ ಇರ್ಬೋದು, ರಕ್ತಚಂದನ ಇರ್ಬೋದು, ಇವೆಲ್ಲ ಎಷ್ಟು ಅಮೂಲ್ಯವಾದಂಥ ಗಿಡಗಳು. ನಮ್ಮ ನಿಜವಾಗ್ಲೂ ಇಷ್ಟೊಂದು ಅಗಾಧವಾದಂಥ ಅದ್ಭುತ ಗಿಡಗಳ ಭಾಷೆ ಎಲ್ಲೂ ನೀವು ಯಾವ ದೇಶಕ್ಕೆ ಹೋದ್ರೂ ಸಿಗಲ್ಲ. 2-3 ಜಾತಿ ಗಿಡಗಳು ಮಾತ್ರ ಬೇರೆ ದೇಶ ಸಿಗುತ್ತೆ. ಇಲ್ಲಿ ಹೋದ್ರೆ ಲೆಕ್ಕ ಹೇಳ್ತಾವ್ರೆ, ಆಲ, ಅರಳಿ, ಬುಗುರಿ, ಗೋಣಿ, ಎಷ್ಟು ಸಾವಿರ ಗಿಡಗಳು. ಅದು ನೋಡಿ, ಅವೆಲ್ಲ ಗಿಡಗಳು ಅದಕ್ಕೋಸ್ಕರ ಬದುಕಲ್ಲ. ಅವುಗಳು ಹಣ್ಣು ಬಿಡುತ್ತೆ. ಆ ಹಣ್ಣು ತಿಂದಂಥ ಪಕ್ಷಿಗಳಿಗೆ, ಕೀಟಗಳಿಗೆ, ದುಂಬಿಗಳಿಗೆ ಆಶ್ರಯ ಕೊಡ್ತದೆ. ಅಂಥ ಅದ್ಭುತ ಗಿಡಗಳನ್ನ ನಾವು ಪಡೆದಿವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಅಂತೆಲ್ಲ ಅದ್ಭುತದ ಗಿಡಗಳ ಪರಿಚಯ ಕಾರ್ಯಕ್ರಮದಲ್ಲಿ ನಾವು ಬೆಟ್ಟ, ಗುಡ್ಡ, ಕಾಡು, ನದಿ, ನಮ್ಮ ಇವುಗಳ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ತೀವಿ ಪ್ರತಿ ವರ್ಷನೂ ಕೂಡ. ಆ ಮಕ್ಕಳು, ಎಷ್ಟೋ ಮಕ್ಕಳಿಗೆ, ನಾವು ಸಿಟಿಯಿಂದ ಬಂದವ್ರಿಗೆ ಯಾವ ತುಳಸಿ ಗಿಡ ಅಂದರೆ ಯಾವುದು ಗೊತ್ತಿಲ್ಲ, ಮಕ್ಕಳಿಗೆ ನಲ್ಲಿ ಗಿಡ ಅಂದರೆ ಗೊತ್ತಿಲ್ಲ. ನೋಡಿ ಯಾವುದೇ ನಾವು ಹಿಂದೆ ಎಲ್ಲ ದೇವಸ್ಥಾನಗಳನ್ನ ಕಟ್ಟಬೇಕಾದ್ರೆ ದೇವಸ್ಥಾನ ಕಟ್ಟೋಕ್ಕಿಂತ ಮುಂಚೆ ದೇವರ ಮರಗಳನ್ನ ನಿರ್ಮಾಣ ಮಾಡ್ತಿದ್ರು. ಊರಿನಲ್ಲಿ ಗುಂಡುತೋಪುಗಳನ್ನ ನಿರ್ಮಾಣ ಮಾಡ್ತಿದ್ರು. ಗುಂಡುತೋಪುಗಳನ್ನ ನೇರ ಮರ ಹಾಕ್ತಿದ್ರು, ಅಲ್ಲಿ ನಲ್ಲಿ ಮರಗಳು ಹಾಕ್ತಿದ್ರು, ಹಲಸಿನ ಮರ ಹಾಕ್ತಿದ್ರು, ಮಾವಿನ ಮರ ಹಾಕ್ತಿದ್ರು. ಎಲ್ಲ ವಿಟಮಿನ್ಗಳು ಸಿಗುವಂಥ ಗಿಡಗಳಲ್ಲಿ ಇರ್ತಿದ್ದೋ. ಅವ್ರು ತಿಂದಂಥ ರೈತ, ವಿದ್ಯಾರ್ಥಿ ಇರ್ಬೋದು, ಅವ್ನ ಬದುಕು ಕೂಡ ಒಂಥರ ಎಲ್ಲ ವಿಟಮಿನ್ಗಳು ಸೇರ್ತಾ ಇದ್ದು. ಇವತ್ತು ಮಕ್ಕಳಿಗೆ ಯಾವ ಬುಗುರಿ ಮರ ಗೊತ್ತಿಲ್ಲ, ಆಲದ ಮರ ಗೊತ್ತಿಲ್ಲ, ಗೋಣಿ ಮರ ಗೊತ್ತಿಲ್ಲ. ಇವತ್ತೇನು ಹೇಳೋದ್ರಲ್ಲ, ಯಾವ ಗಿಡ ಗೊತ್ತಂದ್ರೆ ನೀಲಗಿರಿ ಒಂದು ಮರ ಗೊತ್ತು ಜನಗಳಿಗೆ. ಎಲ್ಲೋದ್ರು ಕಾಡಿನಲ್ಲಿ ಕಾಣ್ತಾ ಇದ್ದು ನೀಲಗಿರಿ ಮರಗಳು. ನಮ್ಮ ದೇಶದ ಸಂಸ್ಕೃತಿ ನೋಡಿ ಬಿಂಬಿಸುವಂಥ, ಇವತ್ತು ಈಜಿಪ್ಟ್ಗೆ ಭಾರತದಿಂದ ತೊಗೊಂಡೋಗಿ ಲಕ್ಷಾಂತರ ಟನ್ ಬೀಜ ತೊಗೊಂಡೋಗಿ ಈಜಿಪ್ಟಲ್ಲಿ ಬೆಳೀತಾರೆ. ಚೀನಾ ದೇಶದಲ್ಲಿ ಇವತ್ತು ಎಲ್ಲ ಗಲ್ಲಿಗೆ ಹೋಗಲಿ ಯಾವ ಮರ ಇಲ್ಲ, ಎಲ್ಲಿ ನೋಡಿದ್ರೆ ಬರೀ ಬೇವು ಮರ. ಈ ಭಾರತದ ತೊಗೊಂಡಂಥ ಬೀಜದಿಂದ ಅಲ್ಲಿ ಬೆಳೆಸಿದ್ದಾರೆ. ನಾವೆಂಥ ವಿಪರ್ಯಾಸ ನೋಡಿ. ಅದರಿಂದ ನಮ್ಮ ಸಂಸ್ಕೃತಿನ ಪರಿಚಯಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಆ ನಿಟ್ಟಲ್ಲಿ ಇವತ್ತು ಯುವಕರು ಏನೂ ಕೂಡ ಒಳ್ಳೆಯದನ್ನು ತಗೊಳ್ಳೋ ಶಕ್ತಿ ಇದೆ. ಅದರಿಂದ ಆ ಮಕ್ಕಳಲ್ಲಿ ನಾವು ತಗೊಂಡೋಗುವಂಥ ದಾರಿ ಮುಖ್ಯ. ಆ ಮಕ್ಕಳು ಒಳ್ಳೆ ದಾರಿ ಕಾಣೋದು ಖಂಡಿತವಾಗ್ಲೂ ಕೂಡ ಆ ಮಕ್ಕಳು ಒಳ್ಳೆಯದನ್ನು ಕಲಿತಾರೆ ಅನ್ನೋದು ನನಗಂತೂ ಅನಿಸುತ್ತೆ ಸರ್. ಎಸ್ ಸರ್, ಹಾಗೆ ಬಹಳ ಮುಖ್ಯವಾಗಿ ಸದ್ಯದ ಪ್ರಸ್ತುತ ಸಮಾಜಕ್ಕೆ ಈ ಎಲ್ಲ ವಿಚಾರ, ಅದು ಮುಖ್ಯವಾಗಿ ಏನು ಇವತ್ತು ಪರಿಸರ ತುಂಬ ಮರಗಳ ನಾಶಗಳಾಗಿರ್ಬೋದು, ಮತ್ತು ಎಲ್ಲೋ ಒಂದು ಕಡೆ ಯುವಕರು ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಲ್ಲಲ್ಲಿ ಸ್ವಲ್ಪ ಜಾಗೃತವಾಗ್ತಾ ಇದ್ದಾರೆ ಅಂತಕ್ಕಂಥ ಸದಾಶಯ ಇದ್ದರೂ ಕೂಡ ಇನ್ನೂ ಇದು ತುಂಬ ಮಟ್ಟದ ಕ್ರಾಂತಿಯಾಗಿ ಬೆಳಿಬೇಕಿದೆ. ಈ ಪರಿಸರ ಕ್ರಾಂತಿ ಅಂತಕ್ಕಂಥದ್ದು ಎಲ್ಲ ಕಡೆ ಮರಗಳನ್ನು ಬೆಳೆಸಬೇಕಾಗಿದೆ. ಮತ್ತು ಎಲ್ಲ ಕಡೆ ಒಂದು ಸುಸಜ್ಜಿತವಾದಂಥ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಅದು ಪರಿಸರದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ. ಒಳ್ಳೆಯ ಆಕ್ಸಿಜನ್ ಸಿಗೋದಾಗಲಿ, ಒಳ್ಳೆಯ ಪರಿಸರದ ಒಂದು, ಮತ್ತು ಮನುಷ್ಯನ ಆರೋಗ್ಯ ಆಗಿರ್ಬೋದು, ಆಯುಷ್ ಆಗಿರ್ಬೋದು, ಎಲ್ಲದಕ್ಕೂ ಪರಿಸರ ಅಂತಕ್ಕಂಥದ್ದು ಮೂಲ. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಭುತ್ವ ಅಂತಕ್ಕಂಥದ್ದು ನಮಗೆ ಯಾವ ರೀತಿಯಾದಂಥ ಸಹಕಾರವನ್ನು ಮಾಡಬೇಕು, ಅಥವಾ ಯಾವ ರೀತಿಯಾದಂಥ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರವಾಗಲಿ, ನಮ್ಮ ಸರ್ಕಾರದಲ್ಲಿರ್ತಕ್ಕಂಥವ್ರ ಆಸಕ್ತಿ ಯಾವ ರೀತಿಯಾಗಿ ಬೆಳವಣಿಗೆ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಪರಿಕಲ್ಪನೆಯಲ್ಲಿ? ನನ್ನ ದೃಷ್ಟಿಲಿ ಇವತ್ತು ಸರ್ಕಾರ, ಸಮಾಜ, ಸಂಘ ಸಂಸ್ಥೆ ಇವೆಲ್ಲ ಕೂಡ ಒಟ್ಟಿಗೆ ಯಾವುದು ಒಂದು ಬಿಟ್ಟು ಒಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡಿ, ಜಗತ್ತಿನಲ್ಲಿ ಸಾಂಸ್ಕೃತಿಕವಾಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಮುಂದುವರೆದಂಥ ನೀವು ಅಮೇರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಗ್ರೀಸ್ ಇರ್ಬೋದು, ಇವುಗಳೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅವು ನೋಡಿ ಮೂಲ ಕಾಡುಗಳನ್ನ ಎಲ್ಲೂ ಕೂಡ ಇವತ್ತವರೆಗೂ ಕೂಡ ಕಡ್ದಿಲ್ಲ. ಇವತ್ತು ನಮ್ಮ ಮೂಲ ಕಾಡುಗಳನ್ನು ನಾವೆಲ್ಲ ಕೂಡ ನಾಶ ಮಾಡ್ತಾ ಇದ್ವಿ. ಅಂದರೆ ನಮ್ಮ ಮಕ್ಕಳಲ್ಲಿ ಆ ಪ್ರಕೃತಿನ ಮುಂದಿನ ತಲೆಮಾರಿಗೆ ಪ್ರಕೃತಿಯ ಬಗ್ಗೆ ಅರಿವನ್ನು ಮೂಡಿಸೋ ರೀತಿಯಲ್ಲಿ ನಾವು ಎಲ್ಲೋ ಒಂದು ಕಡೆ ನಾಶದ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ. ಅದರಿಂದ ನಾವು ಇವತ್ತು
ಮಕ್ಕಳಲ್ಲಿ ಪ್ರಕೃತಿಯ ಬಗ್ಗೆ ಪ್ರೀತಿಯನ್ನು ಉಂಟು ಮಾಡುವಂಥ ಕಾರ್ಯಕ್ರಮಗಳನ್ನ ಸರ್ಕಾರದಲ್ಲಿ ಆಗಬೇಕು. ಆ ನಿಟ್ಟಿನಲ್ಲಿ ಇದುವರೆಗೂ ಕೂಡ ಆಗಿಲ್ಲ. ಎಲ್ಲೋ ಒಂದು ಕಡೆ ಇವತ್ತು ಎಲ್ಲಿ ನೋಡಿದ್ರೆ ಬರೀ ರಸ್ತೆಗಳನ್ನ ಅಗಲೀಕರಣ, ಬರೀ ಅಭಿವೃದ್ಧಿ ಅಷ್ಟೇ ಹೇಳ್ತಾರೆ, ವಿದ್ಯುತ್ ಯೋಜನೆಗಳನ್ನ ಮಾಡಬೇಕು ಅಂತಾರೆ. ಇವತ್ತು ಪಶ್ಚಿಮ ಘಟ್ಟಗಳನ್ನ ನಾವು ತಗೊಂಡ್ರೆ ಇವತ್ತು ಗುಂಡ್ಯಾ ಜಲ ವಿದ್ಯುತ್ ಯೋಜನೆ ನೋಡಿ, ಇಷ್ಟು ನದಿಗಳು ಕರ್ನಾಟಕದಲ್ಲಿ ಹರಿತಾ ಇದೆ. ಇಷ್ಟು ನದಿಗಳು ಹರಿತಾ ಇದ್ರೂ ಕೂಡ ನಮ್ಮಲ್ಲಿ ವಿದ್ಯುತ್ಗೆ ಅಭಾವ ಇದೆ. ಅದೇ ನೀವು ನದಿಗಳೆಲ್ಲ ಅಂತ ಗುಜರಾತ್ನಲ್ಲಿ ಇವತ್ತು ವಿದ್ಯುತ್ ಅಭಾವ ಇಲ್ಲ. ಇವತ್ತು ನೋಡಿ, ಸೂರ್ಯನ ಬೆಳಕು ಎಷ್ಟು ಶಾಖ ವ್ಯರ್ಥವಾಗಿ ಹೋಗ್ತಾ ಇದೆ. ಇವತ್ತು ನಾವು ಸೋಲಾರ್ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿ ಯಾಕೆ ಕಾಡನ್ನ ಉಳಿಸ್ಬಾರ್ದು? ಇವತ್ತು ಜಲವಿದ್ಯುತ್ ಯೋಜನೆ ಮಾಡಬೇಡಿ ಅಂತಲ್ಲ, ಮಾಡಿ ಪ್ರಕೃತಿಯನ್ನು ಹಾಳು ಮಾಡೋ ರೀತಿಯಲ್ಲಿ ಮಾಡಿ. ಇವತ್ತು ನೀವು ಸೋಲಾರ್ ಸಿಸ್ಟಮ್ ನಮ್ಮ ಸರ್ಕಾರದವ್ರು ಮಾಡಿದ್ರೆ ಇಲ್ಲೊಂದು ಕಡೆ ಮಕ್ಕಳಲ್ಲಿ ಇವತ್ತು ನಾವು ಆ ಸುಂದರ ಪ್ರಕೃತಿಯ ಬಗ್ಗೆ ಪ್ರೀತಿನೂ ಹುಟ್ಟುತ್ತೆ. ಇವತ್ತು ನೈಸರ್ಗಿಕವಾಗಿ ಕೂಡ ನಾವು ಆ ಶಾಖದಿಂದ ಮಕ್ಕಳ ಒಂದು ಪವರ್ ಜನರೇಟ್ ಮಾಡಿ ಜನ ಸಪ್ಲೈ ಮಾಡ್ಬೋದು. ಅದರಿಂದ ಈ ನಿಟ್ಟಿನಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ಎಡವಿದೆ ಅಂತ ನಾನು ಅದು ಅನ್ಕೋತೀನಿ. ಏಕೆ ಮಕ್ಕಳಲ್ಲಿ ಪರಿಸರದ ಪರಿಚಯ ಮಾಡಿಕೊಡ್ಲಿಕ್ಕೆ ತುಂಬ ಮತ್ತು ಪಾಠ ಪ್ರವಚನಗಳು ಕೂಡ ಕಡಿಮೆ ಅಂತ ನಾವು ಅನ್ಕೋತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಡೆವಲಪ್ ಆಗ್ಬೇಕು ಸರ್ ಮಕ್ಕಳಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ವಯಸ್ಸಾದಂಥ ಜನ್ರೇಷನ್ಗೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಖಂಡಿತವಾಗ್ಲೂ ಮುಂದಿನ ಪೀಳಿಗೆ ಮಕ್ಕಳಿಗೆ ಪರಿಸರದ ಬಗ್ಗೆ ಪರಿಚಯನ ಮಾಡಿಕೊಟ್ರೆ, ಗಿಡ ಮರಗಳ ಬಗ್ಗೆ ಮಹತ್ವವನ್ನು ತಿಳಿಸಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಬದಲಾವಣೆ ಆಗ್ತಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಈ ರೀತಿ ಕ್ರಮ ತೆಗೆದುಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಾವು ನಮ್ಮೊಟ್ಟಿಗೆ ದೂರದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಿಂದ ಆಗಮಿಸಿ ನಮ್ಮೊಟ್ಟಿಗೆ ಖುಷಿಯಿಂದ ಭಾಗವಹಿಸಿದ್ರಿ ಮತ್ತು ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಸಾಕಷ್ಟು ನಿಮ್ಮ ಕೆಲಸ ಕಾರ್ಯಗಳ ಎಲ್ಲ ವಿವರಗಳನ್ನು ನೀಡಿದ್ರಿ. ಇದರಿಂದ ನಮ್ಮ ವೀಕ್ಷಕರಲ್ಲಿ ಸುಮಾರು ಯುವಕರಾಗ್ಬೋದು, ಮಕ್ಕಳಾಗಿರ್ಬೋದು, ಖಂಡಿತ ಪ್ರೇರಿತರಾಗ್ತಕ್ಕಂಥ ಒಂದು ಸದಾಶಯ ನನಗೂ ಕೂಡ ಇದೆ. ನಿಮ್ಮ ಈ ಭಾಗವಹಿಸಿಕೆಗೆ ನಮ್ಮ ಸ್ಪಂದನ ವಾಹಿನಿಯಿಂದ ನಮ್ಮೆಲ್ಲ ವೀಕ್ಷಕರ ಕಡೆಯಿಂದ ನಿಮಗೆ ಸಾಕಷ್ಟು ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್. ಧನ್ಯವಾದ ಕಮಲ್ ಸರ್. ಎಸ್, ಹಾಗೆ ಮತ್ತೆ ಉಡುಪಿಗೆ ಬಂದಾಗ ಮತ್ತಷ್ಟು ಪರಿಸರ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ನಿಮ್ಮ ಈ ಕಾರ್ಯಕ್ರಮಗಳು ಮುಂದುವರಲಿ ಅಂತ ಕೂಡ ನಾವು ಶುಭ ಹಾರೈಸ್ತೇವೆ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತು ಏನು ಕಲ್ಚರ್ ಕನ್ನಡಿಯಲ್ಲಿ ಒಂದು ಪ್ರಕೃತಿ ದತ್ತವಾದಂಥ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ವಿಶೇಷ ವ್ಯಕ್ತಿಯೊಟ್ಟಿಗೆ ಒಂದು ವಿಶೇಷ ಸಂದರ್ಶನವನ್ನು ನೀವು ಇದುವರೆಗೂ ನೋಡಿದ್ರಿ. ಅವರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ಎಷ್ಟೇ ಪ್ರಶ್ನೆಗಳು ಕೇಳಿದಾಗ ಅವನ್ನು ಅವರು ಸವಿಸ್ತಾರವಾಗಿ ಹೇಳಿಲ್ಲ. ಅದರ ಬರೆದಾಗಿ ಏನಾಗಬೇಕಿದೆ, ಯಾವ ಮಕ್ಕಳಲ್ಲಿ ಏನಾಗಬೇಕಿದೆ ಮತ್ತು ನಮ್ಮ ಯುವಕರಲ್ಲಿ ಏನಾಗಬೇಕಿದೆ ಮತ್ತು ಸರ್ಕಾರಗಳಿಂದ ಏನಾಗಬೇಕಿದೆ, ತಮ್ಮ ಕನಸುಗಳನ್ನೇ ಅವರು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದಾರೆ ಹೊರತು ತಮ್ಮ ಕೆಲಸಗಳನ್ನೆಲ್ಲ ಅಂತಕ್ಕಂಥದ್ದು. ಅವರ ಕೆಲಸಗಳ ಮಾಹಿತಿಗಿಂತ ಅವರ ಕನಸುಗಳ ಮಾಹಿತಿಯನ್ನು ತಾವು ಪಡ್ಕೊಂಡಿದ್ರಿ ಅಂತಕ್ಕಂಥದ್ದು. ಅವರ ಕನಸುಗಳು ಸಾಕಾರಗೊಳ್ಳಿ, ಅವರ ಒಟ್ಟಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ. ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ತೆ.